ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೀಣಾ ಮಾತಾಜಿಯನ್ನು ಹೋಸ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಕಮಲ ಮಾತಾಜಿ, ವೀಣಾ ಮಾತಾಜಿಯನ್ನು ಹೋಸ್ಟ್ ಮಾಡಿ. ಮಾಡಿದ್ನಲ್ಲ ಮಾತಾಜಿ. ಹೋಸ್ಟ್ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಪ್ರೇಯರ್ ಮಾಡಿ ಮಾತಾಜಿ, ಸ್ಟಾರ್ಟ್ ಮಾಡಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರವಿತ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಯ ಜಯ ಶ್ರೀಕೃಷ್ಣ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ. ನಾವು ನಿನ್ನೆ 71ರಿಂದ 82ನೇ ಶ್ಲೋಕದಲ್ಲಿ ಏನೇನು ತಿಳ್ಕೊಂಡ್ವಿ ಅಂದ್ರೆ ಬ್ರಹ್ಮ ಮತ್ತೆ ಲೋಕಪಾಲಕರು ಎಲ್ಲಿ ಹುಟ್ಟುತ್ತಾರೆ ಅಂತ ತಿಳ್ಕೊಂಡ್ವಿ. ಅವ್ರು ಎಲ್ಲಿ ಹುಟ್ಟುತ್ತಾರೆ ಹೇಳ್ಬೋದಾ ಯಾರು? ಬ್ರಹ್ಮ ಮತ್ತೆ ಲೋಕಪಾಲಕರು ಎಲ್ಲಿಂದ ಹುಟ್ಟುತ್ತಾರೆ? ಮಹಾವಿಷ್ಣುವಿನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡ ಬರುತ್ತೆ. ಆ ಬ್ರಹ್ಮಾಂಡದಲ್ಲಿ ಬ್ರಹ್ಮ ಮತ್ತೆ ಮೊದಲಾದ ಲೋಕಪಾಲಕರು ಹುಟ್ಟುತ್ತಾರೆ. ಅವರ ಜೀವಿತಾವಧಿ ಎಷ್ಟಿರುತ್ತೆ? ಹರೇ ಕೃಷ್ಣ.
ಅವರ ಜೀವಿತಾವಧಿ ಎಷ್ಟು? ಮಹಾವಿಷ್ಣುವಿನ ಉಸಿರಾಟದಷ್ಟು ಸಮಯ ಮಾತ್ರ ಅವರ ಜೀವಿತಾವಧಿ ಇರುತ್ತೆ. ಅವರು ಉಸಿರು ಬಿಟ್ಟಾಗ ಹುಟ್ಟುತ್ತಾರೆ, ಉಸಿರು ಎಳ್ಕೊಂಡಾಗ ಅವರೆಲ್ಲ ಮಹಾವಿಷ್ಣುವಿನ ಒಳಗೆ ಸೇರ್ಕೋತಾರೆ. ಮಹಾವಿಷ್ಣುವಿನ ಸ್ಥಾನ ಏನು ಅಂದ್ರೆ ಅವ್ರು ಯಾರು ಅಂದ್ರೆ ಅವರು ಗೋವಿಂದ ಅಥವಾ ಗೋವಿಂದನ ಒಂದು ಅಂಶದ ಅಂಶ. ಅವರು ಕಲಾ. ಆಮೇಲೆ ಜೀವ ಮತ್ತೆ ಭಗವಂತ ನಡುವೆ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಜೀವ ಅಂದ್ರೆ ಅದು ಅತಿ ಚಿಕ್ಕದಾಗಿರೋದು. ಅದರ ಗಾತ್ರ ಎಷ್ಟಿರುತ್ತೆ ಅಂದ್ರೆ 7 ಸ್ಪ್ಯಾನ್ ಅಷ್ಟೇ ಅದ್ರ ದೇಹ. 7 ಸ್ಪ್ಯಾನ್ ಅಂದ್ರೆ 1.6 ಸೆಂಟಿಮೀಟರ್ಸ್ ಏನೋ ಆಗುತ್ತೆ. ಜೀವದ ಗಾತ್ರ ಅಷ್ಟೇ ಇರುತ್ತೆ. ಆದ್ರೆ ಭಗವಂತನ ಮಹಿಮೆ ತುಂಬಾ ಅಪಾರ. ಅವನು ಅನೇಕ ಬ್ರಹ್ಮಾಂಡಗಳನ್ನು ರೋಮಕೂಪಗಳಲ್ಲಿ ಹುಡ್ತಾರೆ. ನಮಗೆ ಬ್ರಹ್ಮಾಂಡ ಅಂದ್ರೆ ದೊಡ್ಡದು, ಆದ್ರೆ ಭಗವಂತನಿಗೆ ಬ್ರಹ್ಮಾಂಡ ಅಂದ್ರೆ ತುಂಬಾ ಸಣ್ಣದು. ಮತ್ತೆ ಕಲಾ ಅಂದ್ರೆ ಏನಪ್ಪಾ ಅಂದ್ರೆ ಅಂಶದ ಅಂಶ. ಅಂದ್ರೆ ಬಲರಾಮ ಗೋವಿಂದನ ಪ್ರತಿಮೂರ್ತಿ ಆಗಿರ್ತಾನೆ. ಅವನ ಅಂಶದಿಂದ ಬಂದಿರೋ ಅಂತವನು ಈ ಮಹಾ ಸಂಕರ್ಷಣ. ಅವನು ಸಹ ಬಲರಾಮನ ಸ್ವರೂಪ ಆಗಿರ್ತಾರೆ. ಅವರ ಅಂಶದಿಂದ ಬರೋ ಅಂಥವ್ರು ಪುರುಷ ರೂಪಿಯಾದ ವಿಷ್ಣು, ಮಹಾವಿಷ್ಣು ಬರ್ತಾರೆ ಅಂತ. ಈ ಮಹಾವಿಷ್ಣುವಿನೇ ಮಹಾಪುರುಷ. ಅವನೇ ಸರ್ವ ಅವತಾರಗಳ ಮೂಲ ಆಗಿರ್ತಾನೆ. ಈ 3 ಪುರುಷಾವತಾರಗಳಲ್ಲಿ ಬಂದು ಭಗವಂತ ಏನ್ ಮಾಡ್ತಾನೆ, ಈ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳನ್ನ ಮಾಡ್ತಾರೆ ಅಂತ ನಾವು ನೆನ್ನೆ ತಿಳ್ಕೊಂಡ್ವಿ. ಇವಾಗ ಮುಂದಿನ ಶ್ಲೋಕದಿಂದ ನೋಡೋಣ ಮಾತಾಜಿ. ನೆಕ್ಸ್ಟ್ ಶ್ಲೋಕ ಮಾತಾಜಿ 82. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 82. ಆದ್ಯಾವತಾರ ಮಹಾಪುರುಷ ಭಗವಾನ್ ಸರ್ವ ಅವತಾರ ಬೀಜ ಸರ್ವಾಶ್ರಯ ಧಾಮ. ಅದ್ಯಾವತಾರ ಮಹಾಪುರುಷ ಭಗವಾನ್ ಸರ್ವ ಅವತಾರ ಬೀಜ ಸರ್ವಾಶ್ರಯ ಧಾಮ. ಓದೋಣ ಮಾತಾಜಿ, ಓದೋಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ನೀವು ನಿನ್ನೆ ಓದಿದ್ದೀರಾ ಮಾತಾಜಿ? ಹೌದು, ಓದಿದ್ದೆ ಓದೋದಕ್ಕೆ ಮಾತಾಜಿ. ಕೊಡೋಣ. ಆಯ್ತು ಓದೋದು. ಆಯ್ತು. ಮಾತಾಜಿ ನಾನು ಓದಿಲ್ಲ, ಓದ್ಲಾ? ಓದಿ ಮಾತಾಜಿ. ಆದ್ಯಾವತಾರ ಮಹಾಪುರುಷ ಭಗವಾನ್ ಸರ್ವಾವತಾರ ಬೀಜ ಸರ್ವಾಶ್ರಯ ಧಾಮ. ಆದ್ಯ ಅವತಾರ, ಮೂಲ ಅವತಾರ, ಮಹಾಪುರುಷ ಪ್ರಭು ಮಹಾವಿಷ್ಣು. ಪುನಃ ಓದಿ. ಒಂದ್ ನಿಮಿಷ ಪುನಃ ಓದಿ. ಆಯ್ತು ಬರ್ತದೆ ಸ್ಕ್ರೀನ್. ಏನೋ ಎಲ್ಲ ಆಟ ಮತ್ತೆ ಹೋಯ್ತು. ಓಕೆ, ಈಗ ಬಂತು ನೋಡಿ. ಹಾ, ಭಗವಾನ್ ದೇವೋತ್ತಮ ಪುರುಷ, ಸರ್ವ ಅವತಾರ ಬೀಜ, ನಾನಾ ಬಗೆಯ ಎಲ್ಲ ಅವತಾರಗಳ ಬೀಜ, ಸರ್ವ ಆಶ್ರಯ ಧಾಮ, ಪ್ರತಿಯೊಂದಕ್ಕೂ ಆಶ್ರಯ. ಅನುವಾದ: ಆ ಮಹಾಪುರುಷನು ದೇವೋತ್ತಮ ಪುರುಷನಿಗೆ ಅನುರೂಪನಾಗಿದ್ದಾನೆ. ಅವನೇ ಮೂಲ ಅವತಾರ, ಬೇರೆ ಎಲ್ಲದರ ಬೀಜ, ಪ್ರತಿಯೊಂದಕ್ಕೂ ಆಶ್ರಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಸರಳವಾಗಿ ಹೇಳ್ತಾ ಇದ್ದಾರೆ, ಆ ಮಹಾಪುರುಷ ಯಾರು ಮಹಾವಿಷ್ಣು ಅಂತ ನಾವು ಹೇಳ್ತೀವಲ್ಲ, ಅವನೇ ಸರ್ವ ರೂಪಗಳ, ಅವನೇ ಸ್ವತಃ ಭಗವಂತ ಆಗಿದ್ದಾನೆ. ಅವನೇ ಎಲ್ಲ ಅವತಾರಗಳ ಮೂಲ ಬೀಜ, ಮತ್ತೆ ಅವನೇ ಈ ಜಗತ್ತಿಗೆ ಆಶ್ರಯದಾತ ಆಗಿರೋನು ಅವನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾಪುರುಷ ಭಗವಾನ್, ಆ ಮಹಾಪುರುಷ ಬೇರೆ ಯಾರು ಅಲ್ಲ, ಅವನ ಪೂರ್ಣ ಭಗವಂತನ ವಿಸ್ತಾರ ರೂಪ. ಅವನೇ ಮಹಾವಿಷ್ಣು. ಆದ್ಯ ಅಂದ್ರೆ ಮೊದಲ ಅವತಾರ, ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ ಕಾಣಿಸುವ ಮೊದಲ ಅವತಾರ. ಅವನೇ ಮಹಾವಿಷ್ಣು ಆಗಿರ್ತಾನೆ. ಇವನೇ ಈ ತರ ಎಲ್ಲ ಆಮೇಲಿಂದ ಯಾವ್ಯಾವ ಅವತಾರಗಳು ಬರ್ತಾವಲ್ಲ, ನರಸಿಂಹ, ರಾಮ, ವಾಮನ, ಈ ಎಲ್ಲ ಅವತಾರಗಳ ಮೂಲ ಪುರುಷ ಯಾರಾಗಿರ್ತಾರೆ? ಈ ಮಹಾವಿಷ್ಣುನೇ ಆಗಿರ್ತಾರೆ. ಅವರಿಂದನೇ ಈ ಎಲ್ಲ ಅವತಾರಗಳು ಬರುತ್ತೆ. ಅವನೇ ಎಲ್ಲರಿಗೂ ಆಶ್ರಯದಾತ. ಎಲ್ಲ ಜೀವಿಗಳು ಅವರ ಮೇಲೆ ಅವಲಂಬಿತವಾಗಿರುತ್ತೆ. ಅವನಿಗೆ ಶರಣು ಹೊಂದಬೇಕು. ಅವನೇ ಆಧಾರ ಈ ಲೋಕದ ಸೃಷ್ಟಿಗೆ, ಜೀವಿಗಳಿಗೆ. ಎಲ್ಲ ಲೋಕಗಳು ಸಹ ಅವನಲ್ಲೇ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಅವನೇ ಮೂಲ ಆಧಾರ.
ಮೂಲ ಪುರುಷ ಅವನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಅಂದ್ರೆ ಈ ಮಹಾಪುರುಷ ಅನ್ನೋನೇ ಬೀಜ. ಆ ಬೀಜದಿಂದನೇ ಏನೇನ್ ಬರುತ್ತೆ? ಕೊಂಬೆಗಳು ಅಂದ್ರೆ ಅವತಾರಗಳು, ಹಣ್ಣು ಎಲೆ ಅಂದ್ರೆ ಈ ಜಗತ್ತು. ಅಂದ್ರೆ ಮೂಲ ಬೀಜ ಇದು. ಆ ಬೀಜ ಇಲ್ಲದೆ ಮರ ಹೆಂಗಾಗಲ್ವೋ ಹಂಗೆ ಈ ಪುರುಷ ಇಲ್ಲದೆ ಈ ಸೃಷ್ಟಿ ಅನ್ನೋದು ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಮಹಾಪುರುಷನೇ ಮೊದಲ ಅವತಾರ, ಅವನೇ ಎಲ್ಲ ಅವತಾರಗಳ ಮೂಲ ಮತ್ತು ಜಗತ್ತಿನ ಆಶ್ರಯ ಆಗಿರೋನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ 83. 83. ಓದಿ ಮಾತಾಜಿ, ಇದು ಓದ್ಬೋದು ನಿಮ್ಗೆ. ಆದ್ಯವತಾರ ಪುರುಷ ಪರಸ್ಯ ಕಾಲ ಸ್ವಭಾವ ಸದ್ ಅಸತ್ ಮನಶ್ಚ ದ್ರವ್ಯಂ ವಿಕಾರ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರೂಪ್ ಸ್ಥಾಸ್ತು ಚರಿಷ್ಣು ಭೂಮ್ನಃ. हरे कृष्ण. रत्ना बसवराज माताजी और गायत्री आर माताजी. ओदी माताजी. रत्ना माताजी ओदी. ಓದ್ಲಾ ಮಾತಾಜಿ? ओदी ओदी. ಆದ್ಯೋ ಅವತಾರ ಪುರುಷ ಪರಸ್ಯ ಕಾಲ ಸ್ವಭಾವ ಸದ್ ಆಸನ್ ಮನಸ್ಸಚ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರೂಪ ಸ್ನಾಸ್ನು ಚರಣು ಭೂಮ್ನಃ. ಆದ್ಯ ಅವತಾರ, ಮೂಲ ಅವತಾರವು ಪುರುಷ ಪ್ರಭು, ಪರಸ್ಯ ಪರಮ ಪ್ರಭುವಿನ, ಕಾಲ ಕಾಲವು, ಸ್ವಭಾವವು, ಸತ್ ಅಸತ್ತು ಕಾರಣ ಮತ್ತು ಪರಿಣಾಮ, ಮನಃ ಹಾಗೂ ಮನಸ್ಸು, ದ್ರವ್ಯಂ ಪಂಚಭೂತಗಳು, ವಿಕಾರ ಮಿಥ್ಯ ಅಹಂಕಾರದ ಪರಿವರ್ತನೆ, ಗುಣ ಪ್ರಕೃತಿ ಗುಣಗಳು, ಇಂದ್ರಿಯಾಣಿ ಇಂದ್ರಿಯಗಳು, ವಿರಾಟ್ ಬ್ರಹ್ಮಾಂಡದ ರೂಪ, ಸ್ಮರಾಟ್ ಸಂಪೂರ್ಣ ಸ್ವಾತಂತ್ರ್ಯ, ಸ್ವಾಸ್ನು ಅಚಲ, ಚರಿಷ್ಣು ಚಲನಶೀಲ, ಭೂಮ್ನ ದೇವೋತ್ತಮ ಪರಮ ಪುರುಷ. ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನ ಪ್ರಥಮ ಅವತಾರವು ಪುರುಷ, ಕಾಲ, ಸ್ವಭಾವ, ಪ್ರಕೃತಿ, ಕಾರಣ ಮತ್ತು ಪರಿಣಾಮವಾಗಿ, ಮನಸ್ಸು, ಐಕ ಪಂಚಭೂತಗಳು, ಮಿಥ್ಯ ಅಹಂಕಾರ, ಪ್ರಕೃತಿ ಗುಣಗಳು, ಇಂದ್ರಿಯಗಳು, ಬ್ರಹ್ಮಾಂಡದ ರೂಪ, ಸಂಪೂರ್ಣ ಸ್ವಾತಂತ್ರ್ಯ, ಸಕಲ ಚರಾಚರ ಜೀವಿಗಳು ಅನಂತರ ಅವನ ಐಶ್ವರ್ಯವಾಗಿ ಅವಿರ್ಭವಿಸುತ್ತವೆ. ಸಾಕ ಮಾತಾಜಿ? ಭಾವಾರ್ಥ ಓದಿ ಮಾತಾಜಿ. ಭಾವಾರ್ಥ: ಅವತಾರಗಳು ಮತ್ತು ಅವುಗಳ ಲಕ್ಷಣಗಳು ವರ್ಣಿಸುತ್ತಾ ಲಘು ಭಾಗವತಾಮೃತವು ಐಹಿಕ ಅಭಿವ್ಯಕ್ತಿಯ ಸೂಕ್ಷ್ಮಾತ್ಮಕ ಕ್ರಿಯೆಗಳನ್ನು ನಡೆಸಲು ಪ್ರಭು ಕೃಷ್ಣನನ್ನು ಇಳಿದು ಬಂದಾಗ ಅವನು ಒಂದು ಅವತಾರ ಎಂದು ಹೇಳುತ್ತದೆ. ಅವತಾರಗಳಲ್ಲಿರುವ ಎರಡು ವರ್ಗಗಳೆಂದರೆ ಅಧಿಕಾರ ಪಡೆದ ಭಕ್ತರು ಮತ್ತು ತತ್ ಏಕಾತ್ಮ ರೂಪ. ತತ್ ಏಕಾತ್ಮ ರೂಪಕ್ಕೆ ಒಂದು ಉದಾಹರಣೆ ಎಂದರೆ ಶೇಷ. ಭಕ್ತನಿಗೆ ಒಂದು ಉದಾಹರಣೆ ಎಂದರೆ ಪ್ರಭು ಕೃಷ್ಣನ ತಂದೆಯಾದ ವಸುದೇವ. ಐಕ ಬ್ರಹ್ಮಾಂಡದ ಅಭಿವ್ಯಕ್ತಿಯು ದೇವರ ಭಾಗಶಃ ಸಾಮ್ರಾಜ್ಯ. ಅಲ್ಲಿ ಕೆಲವು ಸಲ ನಿರ್ದಿಷ್ಟ ಕೆಲಸವನ್ನು ಮಾಡಲು ದೇವರೇ ಬರಬೇಕು ಎಂದು ಶ್ರೀಲ ಬಲದೇವ ವಿದ್ಯಾಭೂಷಣ ವ್ಯಾಕರಣ ಮಾಡಿದ್ದಾರೆ. ಯಾರ ಮೂಲಕ ಪ್ರಭು ಕೃಷ್ಣನು ಅಂತ ಕೆಲಸವನ್ನು ಕಾರ್ಯರೂಪಕ್ಕೆ ತರುತ್ತಾನೋ ಆ ಸ್ವಾಂಶ ವಿಸ್ತರಣೆಯನ್ನು ಮಹಾವಿಷ್ಣು ಎಂದು ಕರೆಯುತ್ತಾರೆ. ಅವನೇ ಎಲ್ಲ ಅವತಾರಗಳ ಪ್ರಥಮ ಪ್ರಾರಂಭ. ಬ್ರಹ್ಮಾಂಡದ ಅಭಿವ್ಯಕ್ತಿಯ ಕಾರಣ ಮತ್ತು ಪರಿಣಾಮ ಇವೆರಡನ್ನೂ ಐಕ ಶಕ್ತಿಯು ಒದಗಿಸುತ್ತದೆ ಮತ್ತು ಜೀವಿಗಳು ಐಕ ಪ್ರಕೃತಿಯನ್ನು ಉಪಯೋಗಿಸುತ್ತಾರೆ ಎಂದು ಅನಾನುಭವಿ ಶಿಕ್ಷಕರು ಭಾವಿಸುತ್ತಾರೆ. ಆದರೆ ಸಮಸ್ತ ಸಂದರ್ಭವನ್ನು ವಿವರವಾಗಿ ಪರೀಕ್ಷಿಸಿದ ಭಾಗವತ ಪಂಥರು ಭಕ್ತರು ಐಕ ಪ್ರಕೃತಿಯು ಸ್ವತಂತ್ರವಾಗಿ ಐಕ ಧಾತುಗಳನ್ನು ಒದಗಿಸುವುದೂ ಇಲ್ಲ ಅಥವಾ ಐಕ ಅಭಿವ್ಯಕ್ತಿಗೆ ಕಾರಣವಾಗುವುದೂ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಐಕ ಧಾತುಗಳು ಒದಗಿಸಲು ಐಕ ಪ್ರಕೃತಿಗೆ ಪರಮ ಪುರುಷ ಮಹಾವಿಷ್ಣುವಿನಿಂದ ಶಕ್ತಿಯು ಲಭಿಸುತ್ತದೆ. ಅವನಿಂದ ಅಧಿಕಾರವನ್ನು ಪಡೆದಾಗ ಅವಳನ್ನು ಐಕ ಅಭಿವ್ಯಕ್ತಿಯ ಕಾರಣ ಎಂದು ಕರೆಯುತ್ತಾರೆ. ಐಕ ಸಾಕ ಮಾತಾಜಿ? ಐಕ ಸೃಷ್ಟಿಯು ಕಾರಣವಾಗಿ ಮತ್ತು ಅದರ ಧಾತುಗಳ ಆಕಾರವಾಗಿ ಐಕ ಪ್ರಕೃತಿ ಎರಡು ಲಕ್ಷಣಗಳು ದೇವೋತ್ತಮ ಪರಮ ಪುರುಷನ ಕಟಾಕ್ಷದ ಕಾರಣ ಅಸ್ತಿತ್ವದಲ್ಲಿದೆ. ಐಕ ಶಕ್ತಿಗೆ ಅಧಿಕಾರವನ್ನು ಕೊಡುವುದಕ್ಕಾಗಿ ಪರಮ ಪ್ರಭುವು ತಾಳುವ ನಾನಾ ವಿಸ್ತರಣೆಗಳು ಸ್ವಾಂಶ ವಿಸ್ತರಣೆಗಳು ಅಥವಾ ಅವತಾರಗಳು ಎಂದು ಹೆಸರಿಸಲಾಗಿದೆ.
ಒಂದು ಜ್ವಾಲೆಯಿಂದ ಹೊತ್ತಿಸಲಾಗುವ ಅನೇಕ ಜ್ವಾಲೆಗಳ ಹೋಲಿಕೆಯಲ್ಲಿ ನಿರ್ದೇಶಿಸಿದಂತೆ ಎಲ್ಲಾ ಸ್ವಾಂಶ ವಿಸ್ತರಣೆಗಳು ಮತ್ತು ಅವತಾರಗಳು ಹೆಚ್ಚಿನ ಪಾಲು ವಿಷ್ಣುವಿನಂತೆಯೇ ಇವೆ. ಆದರೆ ಮಾಯೆಯನ್ನು ನಿಯಂತ್ರಿಸುವುದಲ್ಲಿನ ಅವರ ಕಾರ್ಯದಿಂದಾಗಿ ಕೆಲವು ಸಲ ಅವರನ್ನು ಮಾಯಿಕ ಅಥವಾ ಮಾಯುವೊಂದಿಗೆ ಸಂಪರ್ಕ ವಿವರಿಸಿಕೊಂಡಿರುವವರು ಎಂದು ಕರೆಯುತ್ತಾರೆ. ಈ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 2.6.42 ಆರಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಂದ್ರೆ ಇಲ್ಲಿ ಮಹಾಪುರುಷನೇ, ಈ ಮಹಾಪುರುಷ ಮಹಾವಿಷ್ಣುವೇ ಮೊದಲ ಅವತಾರ. ಅವನಿಂದಲೇ ಏನೇನ್ ಸೃಷ್ಟಿ ಮಾಡ್ತಾನೆ, ಅವನು ಮಹಾಪುರುಷ ಸೃಷ್ಟಿ ಕಾರ್ಯ ನಡೆಸಕ್ ಮುಂಚೆ ಸೃಷ್ಟಿಗೆ ಬೇಕಾಗಿರೋದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಅವನಿಂದಲೇ ಕಾಲ, ಪ್ರಕೃತಿ, ಮನಸ್ಸು, ಭೌತಿಕ ಪದಾರ್ಥಗಳು, ಗುಣಗಳು, ಇಂದ್ರಿಯಗಳು ಮತ್ತೆ ಈ ಸಂಪೂರ್ಣ ಜಗತ್ತು ಎಲ್ಲ ಅವನಿಂದನೇ ವ್ಯಕ್ತ ಆಗಿರೋದು. ಆದ್ರಿಂದಾನೇ ಅವನೇ ಆದ್ಯ ಅವತಾರ. ಅಂದ್ರೆ ಅವನೇ ಮೊದಲನೇ ವಿಸ್ತಾರ ಆಗಿರೋದು. ಅವನೇ ಮಹಾವಿಷ್ಣು. ಅವನಿಗೆ ಕೆಲಸ ಏನು? ಸೃಷ್ಟಿ, ಲಯ ಇವುಗಳನ್ನು ನಿಯಂತ್ರಣ ಮಾಡ್ತಾನೆ. ಇದು ಈ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದೇನಿದೆ ಇದು ಭಗವಂತನ ಶಕ್ತಿಯ ಒಂದು ಭಾಗ ಆಗಿದೆ. ಆ ಭಾಗದಿಂದ ಈ ಭೌತಿಕ ಜಗತ್ತು ಅನ್ನೋದು ಸೃಷ್ಟಿ ಆಗುತ್ತೆ. ಭೌತಿಕ ಜಗತ್ತಿನಲ್ಲಿ ಇರೋ ಸತ್ ಅಸತ್, ಕಾರಣ ಕಾರ್ಯ ಎಲ್ಲಾನು ನಡೆಯೋದು ಈ ಮಹಾವಿಷ್ಣುವಿನ ಈ ಶಕ್ತಿ ಮೂಲಕನೇ ಅಂತ ಹೇಳ್ತಾ ಇದ್ದಾರೆ. ಮನಸ್ಸು, ವಿಕಲ್ಪ, ಸಂಕಲ್ಪ ಇವುಗಳೆಲ್ಲರ ಮೂಲನೂ ಸಹ ಅವನೇ. ದ್ರವ್ಯ, ವಿಕಾರ ಅಂದ್ರೆ ದ್ರವ್ಯ ಅಂದ್ರೆ ಪಂಚಮಹಾಭೂತಗಳು, ವಿಕಾರ ಅಂದ್ರೆ ಅವುಗಳ ಪರಿವರ್ತನೆಗಳು, ಗುಣಗಳು ನಮಗೆ ಏನೇನಿದೆ ಸತ್ವ, ತಮ, ರಜೋಗುಣಗಳು ಇವು ಸಹ ಅವನಿಂದನೇ ಬರುತ್ತೆ. ಮತ್ತೆ ಇಂದ್ರಿಯಗಳು, ಮತ್ತೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮತ್ತೆ ನಮ್ಮ ಈ ಕ್ರಿಯೆ ಪ್ರತಿಕ್ರಿಯೆ ಇವೆಲ್ಲಾನು ಅವನಿಂದನೇ ಬರೋದು. ಆದ್ರಿಂದನೇ ಅವನು ವಿಶ್ವರೂಪಿಯಾಗಿ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆಲೂ ಭಗವಂತ ಇದ್ದಾನೆ, ಯೂನಿವರ್ಸಲ್ ಫಾರ್ಮ್ ಅಲ್ಲಿ. ಆದ್ರೆ ಅವನು ಸಂಪೂರ್ಣ ಸ್ವತಂತ್ರವಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದೇ ಮೂಲದಿಂದ ಬಂದಿದೆ. ಅವನು ಯಾರಿಂದ ಬಂದಿದೆ? ಅವನು ಮಹಾಪುರುಷ ವಿಷ್ಣು. ಕಾಲವು ಅವನಿಂದನೇ, ಪ್ರಕೃತಿಯು ಅವನಿಂದನೇ, ಜೀವಿಗಳು ಸಹ ಅವನಿಂದನೇ ಬಂದಿದೆ. ಆದ್ರಿಂದ ಅವನೇ ಸರ್ವ ಕಾರಣಗಳಿಗೆ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಅವತಾರಗಳನ್ನ ಯಾವ ತರ ವಿವರಿಸ್ತಾ ಇದ್ದಾರೆ ಅಂದ್ರೆ, ಭಗವಂತ ಒಂದೊಂದು ಕೆಲಸ ಮಾಡಕ್ಕೆ ಒಂದೊಂದು ಅವತಾರ ಅಂದ್ರೆ ಒಂದೊಂದು ರೂಪ ಅಥವಾ ತಾಳಿ ಬರ್ತಾನಲ್ಲ, ಅದನ್ನೇ ಅವತಾರ ಅಂತ ಕರೀತಾನೆ. ಅಂದ್ರೆ ಸೃಷ್ಟಿ ಮಾಡಕ್ ಬಂದಾಗ ಅವನ ವಿಷ್ಣು ಅಂತ ಮಹಾವಿಷ್ಣು ಅಂತ ಕರಿತೀವಿ. ಭಗವಂತನ ಸೃಷ್ಟಿ ಕಾರ್ಯ ನಿರ್ವಹಿಸಲು ಬರ್ತಾನಲ್ಲ, ಅವಾಗ ಅವನ ಅವತಾರದಲ್ಲಿ ಬರ್ತಾನೆ ಅಂತೀವಿ. ಅದಕ್ಕೆ ಕೆಲವೊಂದು ಸತಿ ಸ್ವತಃ ಅವನೇ ಬರ್ತಾನೆ. ಆ ಅವತಾರಗಳಲ್ಲಿ 2 ತರ ಇರುತ್ತೆ. ಒಂದು ತದೇಕಾತ್ಮ ರೂಪ, ಭಗವಂತನ ಸ್ವರೂಪದ ವಿಸ್ತಾರ ಆಗಿ ಬಂದಿರೋದು. ಅದಕ್ಕೆ ಉದಾಹರಣೆಗೆ ಶೇಷನಾಗ ಹೇಳ್ತಾರೆ. ಮತ್ತೆ ಇನ್ನೊಂದು ತರದ ಅವತಾರ ಇರ್ತಾರೆ, ಅವರು ಶಕ್ಯಾವೇಶ ಭಕ್ತರು. ಅವರು ಭಗವಂತನಿಂದ ಶಕ್ತಿ ಪಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಉದಾಹರಣೆಯಾಗಿ ವಾಸುದೇವನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭೌತಿಕ ಜಗತ್ತು ಭಗವಂತನ ಒಂದು ಭಾಗ ಮಾತ್ರ. ಈ ಜಗತ್ತು ಸಂಪೂರ್ಣ ಭಗವಂತನ ಪ್ರಪಂಚ ಅಲ್ಲ. ಅಂದ್ರೆ ಈ ಪ್ರಪಂಚ ಎಲ್ಲಾನು ಸಂಪೂರ್ಣ ಭಗವಂತನ ಅವನ ಒಂದು ಭಾಗ, ಪಾರ್ಷಿಯಲ್ ಕಿಂಗ್ಡಮ್. ಅಂದ್ರೆ ಅವನ ಒಂದು ಭಾಗದಿಂದ ಈ ಜಗತ್ತು ಅನ್ನೋದು ಬಂದಿರೋದು. ಆದ್ರಿಂದ ಭಗವಂತ ಕೆಲವೊಮ್ಮೆ ಇಲ್ಲೇ ಬಂದು ಕೆಲವೊಂದು ನಿರ್ದಿಷ್ಟ ಕಾರ್ಯ ಮಾಡ್ತಾನೆ, ಕೆಲವೊಮ್ಮೆ ಅವನ ಸಹಾಯಕರನ್ನ ಕಳಿಸಿ ಆ ಕಾರ್ಯಗಳನ್ನ ಮಾಡಿಸ್ಕೋತಾರೆ. ಈಗ ಈ ಮಹಾವಿಷ್ಣು ಆಗಿ ಏನು ಮೊದಲನೇ ವಿಸ್ತರಣೆ ಆಗಿದೆಯಲ್ಲ, ಈ ವಿಸ್ತರಣೆನೇ ಎಲ್ಲ ಅವತಾರಗಳಿಗೆ ಮೂಲ. ಕೃಷ್ಣ ತನ್ನ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಯಾರ ಮೂಲಕ ಮಾಡಿಸ್ತಾನೆ? ಈ ಮಹಾವಿಷ್ಣುವಿನ ಮೂಲಕ ಕಾರ್ಯನಿರ್ವಹಿಸ್ತಾನೆ. ಆದ್ರಿಂದಲೇ ಈ ಮಹಾವಿಷ್ಣು ಮುಖ್ಯವಾಗಿರೋದು. ಅಂದ್ರೆ ಈ ಭೌತಿಕ ಪ್ರಪಂಚದ ಆಡಳಿತ ಎಲ್ಲ ನೋಡ್ಕೋತಾ ಇರೋದು ಈ ಮಹಾವಿಷ್ಣುವಿನ ಮೂಲಕ. ಕೃಷ್ಣನು ಎಲ್ಲಾ ಕಾರ್ಯಗಳನ್ನ ಮಾಡಿಸ್ಕೋತಾರೆ. ಆದ್ರೆ ಅಜ್ಞಾನಿಗಳು ಏನಂತ ತಿಳ್ಕೊತಾರೆ? ಪ್ರಕೃತಿನೇ ಸ್ವತಃ ಕೆಲಸ ಮಾಡ್ತಾ ಇದೆ, ಅವರೇ ಪ್ರಕೃತಿಯನ್ನ ಅಂದ್ರೆ ಭೋಗಿಸುವವರು ಅವರೇ ಅಂದ್ರೆ ಪ್ರಕೃತಿ ಅನ್ನೋದು ಎಲ್ಲದರ ಕಾರಣ ಪ್ರಕೃತಿನೇ ಅಂತ ಅಜ್ಞಾನಿಗಳು ತಪ್ಪಾಗಿ ಭಾವಿಸ್ತಾರೆ. ಆದ್ರೆ ಭಕ್ತರಿಗೆ ಮಾತ್ರ ಸರಿಯಾಗಿ ಗೊತ್ತಿರುತ್ತೆ, ಪ್ರಕೃತಿ ಸ್ವತಂತ್ರ ಅಲ್ಲ. ನಮಗೂ ಗೊತ್ತು, ಹಿಂದಿನ ಶ್ಲೋಕದಲ್ಲೇ ನೋಡ್ತಾ ಬಂದ್ವಿ. ಅಲ್ಲಿ ಯಾವಾಗೂ ಪ್ರಕೃತಿ ಅನ್ನೋದು ಸ್ವತಂತ್ರವಾಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಭಗವಂತನ ಶಕ್ತಿ ಬೇಕು. ಭಗವಂತನ ದೃಷ್ಟಿಪಾತ ಮಾಡಿದಾಗಲೇ ಈ ಪ್ರಕೃತಿ ಅನ್ನೋದು ಸಂಚಲನ ಆಗಿ ಸೃಷ್ಟಿ ಕಾರ್ಯವನ್ನ ಮಾಡೋಕ್ಕೆ ಶುರು ಮಾಡೋದು. ಆದ್ರಿಂದ ಈ ಪ್ರಕೃತಿ ಅನ್ನೋದು ಯಾವಾಗೂ ಸ್ವತಂತ್ರ ಅಲ್ಲ ಅಂತ ಭಕ್ತರಿಗೆ ತಿಳಿಯುತ್ತೆ. ಅದಕ್ಕೆ ಸ್ವತಂತ್ರವಾಗಿ ಏನು ಸೃಷ್ಟಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಪ್ರಕೃತಿ ಸೃಷ್ಟಿ ಮಾಡಬೇಕು ಅಂದ್ರೆ ವಿಷ್ಣುವಿನ ಒಂದು ದೃಷ್ಟಿ ಬೇಕು. ಆದ್ರೆ ಪ್ರಕೃತಿ 2 ತರ ಕೆಲಸ ಮಾಡುತ್ತೆ. ಇದು ಸೃಷ್ಟಿಗೂ ಕಾರಣ ಪ್ರಕೃತಿನೇ, ಮತ್ತೆ ಅದಕ್ಕೆ ಸೃಷ್ಟಿಗೆ ಬೇಕಾದ ಪದಾರ್ಥಗಳನ್ನು ಸಪ್ಲೈ ಮಾಡೋದು ಸಹ ಪ್ರಕೃತಿನೇ. ಇದು 2 ಯಾವ್ದ್ರಿಂದ ಸಾಧ್ಯ? ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಭಗವಂತ ದೃಷ್ಟಿಪಾತ ಮಾಡಿದಾಗ್ಲೇ ಸಾಧ್ಯ ಆಗೋದು.
ಅದಕ್ಕೆ ಒಂದು ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಪ್ರಕೃತಿಗೆ ಶಕ್ತಿ ನೀಡುವಂತ ಅವತಾರಗಳನ್ನು ಸಹ ಭಗವಂತನೇ ಮಾಡ್ತಾನೆ. ಈಗ ಒಂದು ಬೆಂಕಿಯಿಂದ ಹಲವು ದೀಪ ಹಚ್ಚೋ ತರನೇ ಅದು ಬೆಂಕಿ ಮೂಲದಿಂದ ಅನೇಕ ವಿಷ್ಣುವಿನ ಅವತಾರಗಳು, ಭಗವಂತನಿಂದ ಅನೇಕ ಅವತಾರಗಳು ಬರ್ತವೆ. ಆದ್ರೆ ಎಲ್ಲ ಅವತಾರಗಳು ಸಹ ವಿಷ್ಣುವಿನಂತೆನೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಮಾಯೆಯೊಂದಿಗೆ ಅವನ ಸಂಬಂಧ ಏನು? ಅವನು ಮಾಯೆಯನ್ನ ನಿಯಂತ್ರಣ ಮಾಡೋದ್ರಿಂದ ಅವನಿಗೆ ಕೆಲವೊಂದು ಸಂದರ್ಭದಲ್ಲಿ ಅವನಿಗೆ ಮಾಯೆಯೊಂದಿಗಿರೋ ಸಂಬಂಧ ಅಷ್ಟೇ. ಅವನು ದೃಷ್ಟಿಪಾತ ಮಾಡ್ತಾನಲ್ಲ, ಅಷ್ಟೇ ಸಂಬಂಧ ಇರೋದು ಪ್ರಕೃತಿ ಜೊತೆ ಭಗವಂತನಿಗೆ. ಆದ್ರಿಂದ ಮಾಯೆ ಜೊತೆ ಅವನು ಸಂಪರ್ಕ ಆ ಥರ ಮಾಡೋದ್ರಿಂದ ಕೆಲವು ಸಂದರ್ಭದಲ್ಲಿ ಅವನಿಗೆ ಅಂದ್ರೆ ಮಾಯೆಯೊಂದಿಗೆ ಸಂಬಂಧ ಹೊಂದಿರೋನು ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗಿಲ್ಲಿ ಮುಖ್ಯವಾಗಿ ಏನ್ ತಿಳ್ಕೊತೀವಿ ಅಂದ್ರೆ ಪ್ರಕೃತಿ ಅನ್ನೋದು ಸ್ವತಂತ್ರ ಅಲ್ಲ, ಭಗವಂತನೇ ಎಲ್ಲದರ ಮೂಲ. ಮಹಾವಿಷ್ಣು ಸೃಷ್ಟಿಯ ಆರಂಭದ ಬಿಂದು. ಸೃಷ್ಟಿ ಪ್ರಾರಂಭ ಆಗೋದು ಈ ಮಹಾವಿಷ್ಣುವಿನಿಂದ. ಈ ಮಹಾವಿಷ್ಣು ಬಂದಿರೋದು ಭಗವಂತನಿಂದ. ಅದರಿಂದ ಆ ಮೂಲ ಕಾರಣ ಭಗವಂತನೇ. ಪ್ರಕೃತಿ ಸ್ವತಂತ್ರವಾಗಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಈ ಮಹಾವಿಷ್ಣು ಸೃಷ್ಟಿಯ ಆರಂಭದ ಬಿಂದು. ಇವನಿಂದ ಅನೇಕ ಅವತಾರಗಳು, ಭಗವಂತನ ವಿವಿಧ ರೂಪಗಳು, ಅವತಾರಗಳು ಎಲ್ಲ ಬರೋದ್ರಿಂದ ಈ ಮಹಾವಿಷ್ಣು ಅನ್ನೋನು ಆರಂಭದ ಬಿಂದು ಆಗಿರ್ತಾನೆ ಈ ಭೌತಿಕ ಪ್ರಕೃತಿಯನ್ನ ನಿರ್ವಹಣೆ ಮಾಡೋದಿಕ್ಕೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಪೌರುಷಂ ರೂಪಂ ಭಗವಾನ್ ಮಹಾದಾದಿವಿ ಸರ್ವೂತಂ ಷೋಡ ಸಕಲಂ ಆದಂ ಲೋಕಸಿಕ್ಷಯ. ಗಾಯತ್ರಿ ಯಾರು ಮಾತಾಜಿ? ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ ಓದಲ್ಲ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ನಾನು ಲೇಟ್ ಬಂದೆ ಚೂರು. ಲೈನ್ ಪ್ರಕಾರ ಹರೇ ಹೋಗ್ತಾ ಕೃಷ್ಣ ಇದ್ದೀವಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಓದಿ ಮಾತಾಜಿ. ಸ್ಕ್ರೀನ್ ಬರ್ಲಿಲ್ಲವಾ? ಓಕೆ, ಓದಿ ಮಾತಾಜಿ. ಜಗ್ರಹೇ ಪೌರುಷಂ ರೂಪ ಭಗವಾನ್ ಮಹದ್ ಅಧಿಭಿ ಸಂಭೂತಂ ಷೋಡಶ ಕಲಂ ಅಧೋಲೋಕ ಸಿಸೃಕ್ಷಯ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಭು ಸಕಲ ಐಹಿಕ ಸೃಷ್ಟಿಯ ಘಟಕಾಂಶಗಳೊಂದಿಗೆ ಪುರುಷ ಮತ್ತು ಪುರುಷ ಅವತಾರದ ರೂಪದಲ್ಲಿ ತನ್ನನ್ನೇ ತಾನು ವಿಸ್ತರಿಸಿಕೊಂಡನು. ಮೊದಲು ಅವನು ಸೃಷ್ಟಿಗೆ ಸೂಕ್ತವಾದ 16 ಪ್ರಮುಖ ಶಕ್ತಿಗಳನ್ನು ಸೃಷ್ಟಿಸಿದನು. ಇದು ಐಹಿಕ ಬ್ರಹ್ಮಾಂಡಗಳ ಅಭಿವ್ಯಕ್ತಿಯ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದು. ಮಾತಾಜಿ ಅವರು ಕಾಮಾಕ್ಷಿ ಮಾತಾಜಿ ಅವ್ರು ಮ್ಯೂಟ್ ಮಾಡಿ ಮಾತಾಜಿ. ಇದ್ದಾರೆ ಮಾತಾಜಿ ನಾನು ಈಗ ಪುನಃ ಮ್ಯೂಟ್ ಆಯ್ತು ಮಾತಾಜಿ. ಅನ್ಮ್ಯೂಟ್ ಮಾಡಿ. ಓದಿ. ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಭುವು ಸಕಲ ಐಹಿಕ ಸೃಷ್ಟಿಯ ಘಟಕಾಂಶಗಳೊಂದಿಗೆ ಪುರುಷ ಅವತಾರದ ರೂಪದಲ್ಲಿ ತನ್ನನ್ನೇ ತಾನು ವಿಸ್ತರಿಸಿಕೊಂಡನು. ಮೊದಲು ಅವನು ಸೃಷ್ಟಿಗೆ ಸೂಕ್ತವಾದ 16 ಪ್ರಮುಖ ಶಕ್ತಿಗಳನ್ನು ಸೃಷ್ಟಿಸಿದನು. ಇದು ಐಹಿಕ ಬ್ರಹ್ಮಾಂಡಗಳ ಅಭಿವ್ಯಕ್ತಿಯ ಉದ್ದೇಶಕ್ಕಾಗಿ ಸೃಷ್ಟಿಸಿದ್ದು. ಭಾವಾರ್ಥ: ಇದು ಶ್ರೀಮದ್ ಭಾಗವತದ ಶ್ಲೋಕ 1.3.1. ಶ್ರೀಮದ್ ಭಾಗವತಕ್ಕೆ ಮಧ್ವರು ಬರೆದ ವ್ಯಾಖ್ಯಾನದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಕೆಳಕಂಡ ಆಧ್ಯಾತ್ಮಿಕ ಶಕ್ತಿಗಳು ಇರುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀ 1 ಶ್ರೀ 2 ಭೂ ಲೀಲಾ ಕಾಂತಿ ಕೀರ್ತಿ ತುಷ್ಟಿ ಗೀರ್ ಪುಷ್ಟಿ ಪ್ರೌಹಿ ಈಶಾನ ಅನುಗ್ರಹ ಶ್ರೀ ಬಲದೇವ್ ವಿದ್ಯಾಭೂಷಣ. ಸೆಂಟೆನ್ಸ್ ಬಿಟ್ರಿ ಮಾತಾಜಿ, ಒಂದು ಲೈನೇ ಬಿಟ್ರಿ. 7ನೇದು ಗಿರ್, 8ನೇದು ಪುಷ್ಟಿ. ಸತ್ಯ ಜ್ಞಾನ ಜಯ ಉತ್ಕರ್ಷಿಣಿ ವಿಮಲ ಯೋಗಮಾಯ ಪ್ರೌಹಿ ಈಶಾನ ಅನುಗ್ರಹ ಶ್ರೀ ಬಲದೇವ್ ವಿದ್ಯಾಭೂಷಣರು ಲಘು ಭಗವತಾಮೃತಕ್ಕೆ ಬರೆದ ತಮ್ಮ ವ್ಯಾಖ್ಯಾನದಲ್ಲಿ ಮೇಲ್ಕಂಡ ಶಕ್ತಿಗಳು 9 ಹೆಸರುಗಳ ಮೂಲಕವೂ ಪ್ರಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ವಿಮಲ, ಉತ್ಕರ್ಷಿಣಿ ಜ್ಞಾನ,
ಕ್ರಿಯಾ ಯೋಗ ಪ್ರೌಹಿ ಸತ್ಯ ಈಶಾನ ಅನುಗ್ರಹ. ಶ್ರೀ ಜೀವ ಗೋಸ್ವಾಮಿಯವರ ಭಾಗವತದ ಸಂದರ್ಭದಲ್ಲಿ ಶ್ಲೋಕ 117 ಅವುಗಳನ್ನು ಹೀಗೆ ವರ್ಣಿಸಲಾಗಿದೆ. ಶ್ರೀ ಪುಷ್ಟಿ ಗೀರ್ ಕಾಂತಿ ಕೀರ್ತಿ ತುಷ್ಟಿ ಇಳಾ ಜಯ ವಿದ್ಯಾ ವಿದ್ಯಾ ಮಾಯಾ ಸಂವಿತ್ ಸಂಧಿನಿ ಲಾಧಿನಿ ಭಕ್ತಿ ಮೂರ್ತಿ ವಿಮಲಾ ಯೋಗ ಪ್ರೌಹಿ ಈಶಾನ ಅನುಗ್ರಹ ಇತ್ಯಾದಿ ಈ ಎಲ್ಲಾ ಶಕ್ತಿಗಳು ಸರ್ವೋತ್ಕರ್ಷ ಪ್ರಭುವಿನ ವಿವಿಧ ಲೋಕಗಳಲ್ಲಿ ಕಾರ್ಯ ಮಾಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ಸೃಷ್ಟಿ ಆರಂಭದಲ್ಲಿ ಭಗವಂತನೇ ಮಹಾಪುರುಷನ ಅವತಾರವಾಗಿ ವ್ಯಕ್ತವಾಗಿ ಸೃಷ್ಟಿಗೆ ಬೇಕಾದ 16 ಶಕ್ತಿಗಳನ್ನು ಸಹ ರೂಪಿಸ್ತಾನೆ ಅಂತ. ಅಂದ್ರೆ ಭಗವಂತ ಸೃಷ್ಟಿ ಮಾಡಕ್ ಮುಂಚೆ ಪುರುಷ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅದು ಮಹಾವಿಷ್ಣು ರೂಪವಾಗಿ ವಿಶೇಷವಾಗಿ ತಾಳ್ತಾನೆ. ಅದ್ರ ಉದ್ದೇಶ ಏನು ಅಂದ್ರೆ ಲೋಕ ಸೃಷ್ಟಿ ಮಾಡಲು, ಅಂದ್ರೆ ಅನೇಕ ಬ್ರಹ್ಮಾಂಡಗಳನ್ನು ವ್ಯಕ್ತಗೊಳಿಸಲು ಈ ರೂಪವನ್ನು ತಗೊಂತಾನೆ. ಆ ರೂಪ ತಗೊಂಡಾಗ ಅವನು ಸೃಷ್ಟಿಗೆ ಮೊದಲನೇ ಸ್ಥಿತಿ ಭೌತಿಕ ಪ್ರಕೃತಿ ಆರಂಭದ ರೂಪ ಮಹತ್ತತ್ವ ಮತ್ತೆ ಷೋಡಶ ಕಲಾ 16 ಎನರ್ಜೀಸ್. ಷೋಡಶ ಕಲಾ ಅಂದ್ರೆ ಅದಕ್ಕೆ ಬೇಕಾಗಿರೋ 16 ಮುಖ್ಯ ಅಂಶಗಳು, ಅಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಸ್ಥೂಲ, ಮನಸ್ಸು, ಇವೆಲ್ಲ ಒಟ್ಟು ಸೇರಿಸಿ 16 ಷೋಡಶ ಕಲಗಳಾಗುತ್ತೆ. ಮತ್ತೆ ಸೃಷ್ಟಿ ಪ್ರಕ್ರಿಯೆ, ಭಗವಂತನ ಪುರುಷಾವತಾರವಾಗಿ ಪುರುಷ ಮಹತ್ತತ್ವ ಮತ್ತೆ ಈ 16 ಶಕ್ತಿ ಮತ್ತೆ ಇವುಗಳಿಂದ ಕೂಡಿದ ಜಗತ್ತು, ಇವನ್ನ ಸೃಷ್ಟಿ ಮಾಡ್ತಾನಂತೆ. ಅಂದ್ರೆ ಸೃಷ್ಟಿ ಅನ್ನೋದು ಸ್ವಯಂ ಆಗೋದಿಲ್ಲ, ಎಲ್ಲ ಭಗವಂತನಿಂದನೇ ಪ್ರಾರಂಭವಾಗುತ್ತೆ. ಶಕ್ತಿಗಳು ಅವನಿಂದನೇ ಬರುತ್ತೆ, ಪದಾರ್ಥಗಳು ಅವನಿಂದನೇ ಬರುತ್ತೆ, ಮತ್ತೆ ಜೀವಿಗಳ ಅನುಭವ ವ್ಯವಸ್ಥೆ ಅವನಿಂದನೇ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಭಗವಂತನ ಒಂದು ಇಂಜಿನಿಯರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆ ಮನೆ ಕಟ್ಟಕ್ ಬೇಕಾಗಿರೋ ವಸ್ತುಗಳನ್ನ ನಾವು 16 ಅಂಶಗಳು ಅಂತ ತಿಳ್ಕೊಬಹುದು. ಈ ಮನೆ ಅನ್ನೋದನ್ನ ಒಂದು ಜಗತ್ತು ಅಂತ ತಿಳ್ಕೊಂಡ್ರೆ, ಇಂಜಿನಿಯರ್ ಇಲ್ಲದೆ ಹೆಂಗೆ ಮನೆ ನಿರ್ಮಾಣ ಸಾಧ್ಯ ಇಲ್ವೋ ಹಂಗೆ ಭಗವಂತ ಇಲ್ಲದೆ ಈ ಸೃಷ್ಟಿ ಅನ್ನೋದು ಸಾಧ್ಯ ಆಗೋದಿಲ್ಲ. ಅದರಿಂದಲೇ ಭಗವಂತ ಮೊದಲು ಪುರುಷ ಅವತಾರವಾಗಿ 16 ಶಕ್ತಿಗಳನ್ನು ನಿರ್ಮಿಸಿ ಆ ಜಗತ್ತಿನ ಸೃಷ್ಟಿಯನ್ನ ಆರಂಭ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಈ ಶ್ಲೋಕ ಭಾಗವತ 1.3.1 ಬಂದಿದೆ. ಸೃಷ್ಟಿ ಆರಂಭದಲ್ಲಿ ಭಗವಂತನ ಶಕ್ತಿಗಳನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಮಧ್ವಾಚಾರ್ಯರ ವಿವರಣೆ ಪ್ರಕಾರ 16 ಆತ್ಮೀಯ ಶಕ್ತಿಗಳು ಅಂದ್ರೆ ಯಾವ್ದಪ್ಪ ಅಂದ್ರೆ ಶ್ರೀ ಭೂ ಕಲಾ ಕಾಂತಿ ಕೀರ್ತಿ ತುಷ್ಟಿ ಗೀರ್ ಪುಷ್ಟಿ ಸತ್ಯ ಜ್ಞಾನ ಅಜ್ಞಾನ ಜಯ ಉತ್ಕರ್ಷಿಣಿ ವಿಮಲ ಯೋಗಮಾಯ ಪ್ರಹ್ವಿ ಈಶಾನ ಅನುಗ್ರಹ. ಅದೇ 16 ಶಕ್ತಿಗಳನ್ನ ಬಲದೇವ ವಿದ್ಯಾಭೂಷಣರು 9 ಹೆಸರುಗಳಲ್ಲಿ ಅವ್ರಿಗೆ ವಿವರಣೆ ಕೊಡ್ತಾರೆ. ಅವ್ರ ಪ್ರಕಾರ ಇದು 9 ಹೆಸರುಗಳಿಂದನೇ ಈ ಎಲ್ಲ ಶಕ್ತಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ. ಮತ್ತೆ ಜೀವ ಗೋಸ್ವಾಮಿಗಳು ಅವ್ರ ಪ್ರಕಾರ ಅವ್ರೇನ್ ಹೇಳ್ತಾರೆ, ಈ ಶಕ್ತಿಗಳ ಬಗ್ಗೆ ವಿವರವಾಗಿ ಹೇಳೋ ಮುಂದೆ ಅವರು ಇಷ್ಟು ಶಕ್ತಿಗಳನ್ನ ಅವ್ರು ಹೇಳ್ತಾರೆ. ಶ್ರೀ ಪುಷ್ಟಿ ಗೀರ್ ಕಾಂತಿ ಕೀರ್ತಿ ತುಷ್ಟಿ ಇಲಾ ಜಯ ವಿದ್ಯಾ ಅವಿದ್ಯಾ ಮಾಯಾ ಸಂವಿತ್ ಸಂಧಿನಿ ಲಾದಿನಿ ಭಕ್ತಿ ಮೂರ್ತಿ ವಿಮಲಾ ಯೋಗ ಪ್ರಹ್ವಿ ಈಶಾನ ಅನುಗ್ರಹ. ಈ ಎಲ್ಲಾ ಶಕ್ತಿಗಳು ಭಗವಂತನ ವಿವಿಧ ಕೆಲಸಗಳನ್ನ ಈ ಜಗತ್ತಿನಲ್ಲಿ ಮಾಡುತ್ತೆ. ಪ್ರತ್ಯೇಕ ಪ್ರಪಂಚದಲ್ಲಿ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಈ ಎಲ್ಲಾ ಶಕ್ತಿಗಳಿಂದ ಕೆಲಸ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯ ತತ್ವ ಏನ್ ತಿಳ್ಕೊಬೇಕು ಅಂದ್ರೆ, ಭಗವಂತ ಒಬ್ನೇ ಆದ್ರೂ ಅವನ ಶಕ್ತಿಗಳು ಅನೇಕ ಇದೆ. ಅವನ ಶಕ್ತಿಗಳು ಯಾವುದು? ಜ್ಞಾನ ಶಕ್ತಿ, ಆನಂದ ಶಕ್ತಿ, ಸೃಷ್ಟಿ ಶಕ್ತಿ, ಮಾಯಾಶಕ್ತಿ. ಇವುಗಳ ಮೂಲಕ ಸಂಪೂರ್ಣ ಸೃಷ್ಟಿ ಮತ್ತು ಆಧ್ಯಾತ್ಮಿಕ ಲೋಕ ಎಲ್ಲದರಲ್ಲೂ ಸಹ ಕಾರ್ಯ ಮಾಡೋದು ಈ ಶಕ್ತಿಗಳಿಂದ ಭಗವಂತ ಎಲ್ಲ ಕೆಲಸಗಳನ್ನ ಮಾಡ್ಕೋತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದಕ್ಕೆ ಒಂದು ಉದಾಹರಣೆ ಸರಳವಾಗಿ ತಿಳ್ಕೊಬೇಕು ಅಂದ್ರೆ, ರಾಜನ್ನ ಭಗವಂತ ಅಂತ ತಗೊಂಡ್ರೆ ನಾವು, ಮತ್ತೆ ರಾಜನ ಕೆಳಗಡೆ ಎಷ್ಟೊಂದು ಇಲಾಖೆಗಳು ಬರುತ್ತೆ, ಅವುಗಳನ್ನೆಲ್ಲ ಶಕ್ತಿಗಳು ಅಂತ ತಿಳ್ಕೊಬಹುದು. ಆದ್ರಿಂದ ಪ್ರತಿ ಇಲಾಖೆ ವಿಭಿನ್ನ ಕೆಲಸ ಮಾಡುತ್ತೆ, ಆದ್ರೆ ಅವೆಲ್ಲನೂ ಸಹ ರಾಜನ ನಿಯಂತ್ರಣದಲ್ಲೇ ಇರ್ತದೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾದ್ರೆ, ಭಗವಂತನಲ್ಲಿರೋ ಅನೇಕ ಶಕ್ತಿಗಳ ಮೂಲಕ ಅವನು ಭಗವಂತ ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನ ಮಾಡ್ತಾನೆ, ಮತ್ತೆ ಈ ಲೋಕವನ್ನು ಸಹ ನಿರ್ವಹಣೆ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಹರೇ ಕೃಷ್ಣ ಮಾತಾಜಿ. 85. ಯದ್ಯಪಿ ಸರ್ವಾಶ್ರಯತೆ ಸಂಜಾಹತೆ ಸಂಸಾರ ಅಂತರಾತ್ಮರೂಪೇ ಕಿಂಪು ಜಗದಾಧಾರ. ಶ್ವೇತಾ ಮಾತಾಜಿ, ರತ್ನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಿಲ್ಲ. ಶ್ವೇತಾ ಮಾತಾಜಿ, ರತ್ನ ಮಾತಾಜಿ, ನಿಮಗೆ ಚಾನ್ಸ್ ಕೊಡ್ತೇನೆ ಮಾತಾಜಿ, ಅವ್ರು ಓದ್ಲಿಲ್ಲ. ಓಕೆ ಮಾತಾಜಿ.
ಶ್ವೇತಾ, ರತ್ನ ಮಾತಾಜಿ, ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಶ್ವೇತಾ, ಓದ್ಲಾ? ರತ್ನ, ಓದಿ ಓದಿ. ಯದ್ಯಪಿ ಸರ್ವಾಶ್ರಯ ತಿಂಜಹೋ ತಾಂಜಹತೆ ಸಂಸಾರ ಅಂತರಾತ್ಮ ರೂಪೇ ತಿಂಜಹೋ ಜಗತ್ ಆಧಾರ. ಯದ್ಯಪಿ ಆದರೂ ಸರ್ವ ಆಶ್ರಯ ಸಮಸ್ತಕ್ಕೂ ಆಶ್ರಯವಾಗಿರುವ ತಿಂಜಹೋ ಅವನು ಪ್ರಭು. ತಾಂಜಹತೆ ಅವನಲ್ಲಿ ಸಂಸಾರ ಐಕ ಸೃಷ್ಟಿ ಅಂತರಾತ್ಮ ರೂಪೆ ಪರಮಾತ್ಮನ ರೂಪದಲ್ಲಿ. ತಿಂಜಹೋ ಅವನು ಜಗತ್ ಆಧಾರ ಸಮಸ್ತ ಸೃಷ್ಟಿಗೆ ಆಧಾರವಾಗಿರುವವನು. ಅನುವಾದ: ಪ್ರಭುವು ಸಮಸ್ತಕ್ಕೂ ಆಶ್ರಯನಾಗಿರುವುದರಿಂದ ಎಲ್ಲಾ ಬ್ರಹ್ಮಾಂಡಗಳು ಅವನಲ್ಲಿ ಇರುವುದರಿಂದ ಪರಮಾತ್ಮನಾದವನು ಎಲ್ಲಕ್ಕೂ ಬೆಂಬಲವನ್ನು ಕೊಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಂದ್ರೆ ಇಲ್ಲಿ ಸರಳವಾಗಿ ಹೇಳ್ತಾ ಇದ್ರೆ ಭಗವಂತನು ಎಲ್ಲದರ ಆಶ್ರಯ. ಈ ಸಂಪೂರ್ಣ ಜಗತ್ತು ಅವನಲ್ಲೇ ನೆಲೆಸಿದೆ. ಪರಮಾತ್ಮ ರೂಪದಲ್ಲಿ ಅವನು ಪ್ರತಿಯೊಬ್ಬರ ಒಳಗೂ ಇದ್ದು ಎಲ್ಲವನ್ನು ಧಾರಣೆ ಮಾಡ್ತಾನೆ. ಅವನು ಸರ್ವ ಆಶ್ರಯ. ಅಂದ್ರೆ ಭಗವಂತ ಎಲ್ಲದರ ಮೂಲನೂ ಅವನೇ, ಎಲ್ಲದರ ಆಶ್ರಯವೂ ಅವನೇ. ಈ ಜಗತ್ತು ಸಹ ಅವನಲ್ಲೇ ನೆಲೆಸಿದೆ ಅಂತ. ಅಂದ್ರೆ ಎಲ್ಲ ಬ್ರಹ್ಮಾಂಡಗಳು, ಜೀವಿಗಳು ಅವನೊಳಗನೆ ಅಸ್ತಿತ್ವದಲ್ಲಿದೆ. ಭಗವಂತ ಏನಾಗಿದ್ದಾನೆ? ಸೂಪರ್ ಸೋಲ್ ಆಗಿ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಆ ರೂಪನ ಪರಮಾತ್ಮ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾವು ಕ್ಷೀರೋದಕಶಾಹಿ ವಿಷ್ಣುವನ್ನ ಉದಾಹರಣೆ, ಅಲ್ಲಿ ಕ್ಷೀರೋದಕಶಾಹಿ ವಿಷ್ಣುವಾಗಿ ಪರಮಾತ್ಮ ರೂಪಿಯಾಗಿ ಎಲ್ಲರ ಹೃದಯದಲ್ಲೂ ಇರ್ತಾನೆ. ಇವನು ಜಗತ್ತಿಗೆ, ಈ ಭಗವಂತ ಜಗತ್ತಿಗೆ ಸರ್ವ ಆಶ್ರಯ, ಎಲ್ಲರಿಗೂ ಆಶ್ರಯ. ಹೊರಗೇನು ಸಹ ಅವನೇ ಆಶ್ರಯ, ಒಳಗೂ ಸಹ ಅಂತರಾತ್ಮನಾಗಿ ಅವನೇ, ಎರಡೂ ಸಹ ಅವನ ಕೆಲಸನೂ ಸಹ ಅವನೇ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಗವಂತ ಇಲ್ಲಿ ಅದ ಅರ್ಥ ಏನಪ್ಪಾ ಅಂದ್ರೆ, ಭಗವಂತನು ಜಗತ್ತಿನ ಮೇಲೆ ಜಗತ್ತಿನೊಳಗೆ, ಅವನು ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ಆ ತರ ಭಗವಂತ ಈ ಲೋಕವನ್ನ ಪಾಲನೆ ಮಾಡ್ತಾ ಇದ್ದಾನೆ. ಇದಕ್ಕೆ ಉದಾಹರಣೆ ತಿಳ್ಕೊಬೇಕು ಅಂದ್ರೆ, ಒಂದು ಮಣ್ಣಿನ ಪಾತ್ರೆ ಉದಾಹರಣೆ ತಗೊಂಡ್ರೆ, ಮಣ್ಣು ಮೂಲ ಆಗಿರೋದು, ಆ ಮೂಲ ಭಗವಂತ ಅಂತ ತಿಳ್ಕೊಂಡ್ರೆ ನಾವು, ಪಾತ್ರೆ ಅನ್ನೋದನ್ನ ಜಗತ್ತು ಅಂತ ತಿಳ್ಕೊಂಡ್ರೆ, ಪಾತ್ರೆ ಮಾಡಿರೋದು ಯಾವ್ದ್ರಿಂದ? ಮಣ್ಣಿಂದ. ಅಂದ್ರೆ ಪಾತ್ರೆ ಒಳಗೂ ಸಹ ಮಣ್ಣಿನ ಅಂಶನೇ ಇರುತ್ತೆ, ಹೊರಗಡೆನೂ ಸಹ ಅದೇ ಇರುತ್ತೆ. ಅದೇ ತರ ಭಗವಂತ ಎಲ್ಲದ್ರೊಳಗೂ ಇರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಒಂದು ಸಾಲಲ್ಲಿ ಹೇಳ್ಬೇಕು ಅಂದ್ರೆ, ಭಗವಂತನ ಜಗತ್ತಿನ ಹೊರಗಿನ ಆಶ್ರಯವು ಒಳಗಿರುವ ಪರಮಾತ್ಮ ರೂಪದಲ್ಲಿಯೂ ಸಹ ಅವನೇ ಇರ್ತಾನೆ. ಮತ್ತೆ ಈ ಜಗತ್ತನ್ನು ಸಹ ಅವನೇ ಧರಿಸ್ತಾನೆ. ಎಲ್ಲದರ ಆಶ್ರಯ ಅವನೇ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಪ್ರಕೃತಿ ಸಹಿತೆ ತಾಂಜರ ಉಭಯ ಸಂಬಂಧ ತಥಾಪಿ ಪ್ರಕೃತಿ ಸಹ ನಹಿ ಸ್ಪರ್ಶಗಂಧ. ಸುಭಾಂಗಿ ಮಾತಾಜಿ, ರಾಧಿಕಾ ಮಾತಾಜಿ, ಸುಭಾಂಗಿ ಮಾತಾಜಿ, ರಾಧಿಕಾ ಮಾತಾಜಿ, ಪದ್ಮಾ ಮಾತಾಜಿ ಓದಿದ್ದೀರಿ. ನೆಕ್ಸ್ಟ್ ಭವಾನಿ ರಂಗಸ್ವಾಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 86. ಪ್ರಕೃತಿ ಸಹಿತೆ ತಾಂಸಾರ ಉಭಯ ಸಮೃದ್ಧ ತಥಾಪಿ ಪ್ರಕೃತಿ ಸಹ ನಾಹಿ ಸ್ಪರ್ಶಗಂಧ. ಪ್ರಕೃತಿ ಸಹಿತೆ ಐಹಿಕ ಶಕ್ತಿಯೊಡನೆ, ತಾಂತ್ರ ಅವನ ಉಭಯ ಸಮೃದ್ಧ ಪರಸ್ಪರ ಸಂಬಂಧ, ತಥಾಪಿ ಇನ್ನು ಪ್ರಕೃತಿ ಸಹ ಐಹಿಕ ಪ್ರಕೃತಿಯೊಡನೆ, ನಾಹಿ ಅಲ್ಲಿಲ್ಲ, ಸ್ಪರ್ಶ ಗಂಧ ಅತ್ಯಂತ ಸೂಕ್ಷ್ಮ ಸಂಬಂಧವು. ಅನುವಾದ ಓದ್ಲ ಮಾತಾಜಿ? ಓದಿ ಓದಿ. ಅನುವಾದ: ಅವನು ಹೀಗೆ ಐಹಿಕ ಶಕ್ತಿಯಿಂದ ಎರಡು ರೀತಿಗಳಲ್ಲಿ ಸಂಪರ್ಕಿತನಾದರೂ ಅವನಿಗೆ ಅದರೊಡನೆ ಅತ್ಯಲ್ಪವೂ ಸಂಪರ್ಕವಿಲ್ಲ. ಭಾವಾರ್ಥ: ಲಘು ಭಾಗವತಾಮೃತದಲ್ಲಿ ಶೀಲ ರೂಪ ಗೋಸ್ವಾಮಿ ಅವರು ಐಹಿಕ ಗುಣಗಳಿಗೆ ಮೀರಿದ ಪ್ರಭುವಿನ ದಿವ್ಯ ಸ್ಥಾನವನ್ನು ಕುರಿತು ವ್ಯಾಖ್ಯಾನ ಮಾಡುತ್ತಾ ಹೀಗೆ ಹೇಳಿದ್ದಾರೆ. ಐಹಿಕ ಪ್ರಕೃತಿಯ ನಿಯಂತ್ರಕ ಮತ್ತು ಮೇಲ್ವಿಚಾರಕನಾಗಿ ವಿಷ್ಣುವು ಐಹಿಕ ಗುಣಗಳೊಡನೆ ಸಂಪರ್ಕ ಹೊಂದಿದ್ದಾನೆ. ಆ ಸಂಪರ್ಕವನ್ನು ಯೋಗ ಎಂದು ಕರೆಯುತ್ತಾರೆ. ಆದರೂ ಬಂದೀಖಾನೆಯ ಆಡಳಿತ ನೋಡಿಕೊಳ್ಳುವವನು ಸ್ವತಃ ಬಂದಿಯಲ್ಲವಲ್ಲ. ಹಾಗೆಯೇ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ಗುಣಾತ್ಮಕ ಪ್ರಕೃತಿಯನ್ನು ನಿರ್ದೇಶಿಸಿದರೂ ಅಥವಾ ಮೇಲ್ವಿಚಾರಣೆಯನ್ನು ಮಾಡಿದರೂ ಪ್ರಕೃತಿ ಗುಣಗಳೊಡನೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ಪ್ರಭು ವಿಷ್ಣುವಿನ ವಿಸ್ತರಣೆಗಳು ಸದಾ ತಮ್ಮ ಪಾರಮ್ಯವನ್ನು ಉಳಿಸಿಕೊಂಡಿರುತ್ತವೆ. ಅವು ಎಂದೂ ಐಹಿಕ ಗುಣಗಳೊಡನೆ ಸಂಪರ್ಕವನ್ನು ಹೊಂದಿರುವುದಿಲ್ಲ. ಐಹಿಕ ಗುಣಗಳೊಡನೆ ಮಹಾವಿಷ್ಣುವು ಯಾವುದೇ ಸಂಪರ್ಕವನ್ನು ಹೊಂದುವಂತಿಲ್ಲ ಎಂದು ಯಾರಾದರೂ ವಾದ ಮಾಡಬಹುದು.
ಏಕೆಂದರೆ ಅವನು ಹಾಗೆ ಸಂಪರ್ಕವನ್ನು ಹೊಂದಿದ್ದರೆ ಪರಮಪ್ರಭುವಿನತ್ತ ವಿಮುಖನಾಗುವಂತೆ ಜೀವಿಗಳನ್ನು ಪ್ರಚೋದಿಸುವ ನಿಷ್ಪ್ರಯೋಜಕವಾದ ಕೆಲಸವನ್ನು ಮಾಡುತ್ತಾ ಐಹಿಕ ಪ್ರಕೃತಿಯು ನಾಚಿಕೆಯಿಂದ ಪ್ರಭುವಿನ ಹಿಂದೆ ಅವಿತುಕೊಳ್ಳುವ ಕಾರಣವಿರಲಿಲ್ಲ ಎಂದು ಶ್ರೀಮದ್ ಭಾಗವತವು ಹೇಳುತ್ತಿರಲಿಲ್ಲ. ಈ ವಾದಕ್ಕೆ ಉತ್ತರವಾಗಿ ಗುಣ ಎಂಬ ಶಬ್ದಕ್ಕೆ ನಿಯಂತ್ರಣ ಎಂಬ ಅರ್ಥವಿದೆ ಎಂದು ಹೇಳಬಹುದು. ಪ್ರಭು ವಿಷ್ಣು, ಪ್ರಭು ಬ್ರಹ್ಮ ಮತ್ತು ಪ್ರಭು ಶಿವರು 3 ಗುಣಗಳ ನಿರ್ದೇಶಕರಾಗಿ ಈ ಬ್ರಹ್ಮಾಂಡದೊಳಗಿದ್ದಾರೆ. ಈ ಗುಣಗಳೊಡನೆ ಅವರಿಗಿರುವ ಸಂಪರ್ಕವನ್ನು ಯೋಗ ಎಂದು ಕರೆಯುತ್ತಾರೆ. ಹಾಗಾದರೆ ಈ ಪುರುಷರು ಪ್ರಕೃತಿ ಗುಣಗಳಿಗೆ ಬದ್ಧರಾಗಿದ್ದಾರೆ ಎಂದು ಇದು ಸೂಚಿಸುವುದಿಲ್ಲ. ನಿರ್ದಿಷ್ಟವಾಗಿ ಪ್ರಭು ವಿಷ್ಣುವು ಯಾವಾಗಲೂ ತ್ರಿಗುಣಗಳನ್ನು ನಿಯಂತ್ರಿಸುತ್ತಾನೆ. ಅವನು ನಿಯಂತ್ರಣದ ಅಳವಿಗೆ ಬರುವ ಪ್ರಶ್ನೆಯೇ ಇಲ್ಲ. ದೇವೋತ್ತಮ ಪರಮಪುರುಷನ ಕಟಾಕ್ಷ ಮಾತ್ರದಿಂದ ಅನಿಯತ ಮತ್ತು ಘಟಕಾಂಶ ಸರಬರಾಜು ಮಾಡುವ ಲಕ್ಷಣಗಳು ಐಹಿಕ ಪ್ರಕೃತಿಯಲ್ಲಿದ್ದರೂ ಐಹಿಕ ಗುಣಗಳತ್ತ ಕಟಾಕ್ಷ ಬೀರುವಷ್ಟರಿಂದ ಪ್ರಭುವಿಗೆ ಎಂದೂ ಧಕ್ಕೆಯಾಗುವುದಿಲ್ಲ. ಪರಮ ಪ್ರಭುವಿನ ಇಚ್ಛೆಯಿಂದ ಐಹಿಕ ಜಗತ್ತಿನಲ್ಲಿ ನಾನಾ ಗುಣಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ಆದರೆ ಪ್ರಭು ವಿಷ್ಣುವಿಗೆ ಐಹಿಕ ಬಾಧೆ, ಬದಲಾವಣೆ ಅಥವಾ ಕಾಲುಷ್ಯದ ಸಂಭವವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತನ ಪ್ರಕೃತಿಗೆ ಸಂಬಂಧ ಹೊಂದಿದ್ರೇನು ಆ ಪ್ರಕೃತಿಯಿಂದ ಅವನು ಪ್ರಭಾವಿತಕ್ಕೊಳಗಾಗೋದಿಲ್ಲ. ಆದ್ರಿಂದ ಅವನು ಸಂಪೂರ್ಣ ಸಂಬಂಧ ಹೊಂದಿದ್ರು ಆ ಸಂಬಂಧದಿಂದ ಅಸಂಗನಾಗಿದ್ದಾನೆ, ಅಂದ್ರೆ ಅದರಿಂದ ದೂರ ಇದ್ದಾನೆ ಅಂತ. ಅಂದ್ರೆ ಭಗವಂತನಿಗೆ ಪ್ರಕೃತಿ ಜೊತೆ 2 ತರ ಸಂಬಂಧ ಇದೆ. ಒಂದು ಕಾರಣ ಸಂಬಂಧ, ಇನ್ನೊಂದು ನಿಯಂತ್ರಣ ಸಂಬಂಧ. ಅವನು ಪ್ರಕೃತಿಯಿಂದ ಕಾರ್ಯ ನಿರ್ವಹಣೆ ಮಾಡಂಗೂ ಮಾಡ್ತಾನೆ, ಮತ್ತೆ ಅದನ್ನ ನಿಯಂತ್ರಣ ಮಾಡೋದು ಸಹ ಭಗವಂತಂದೇ ಕೆಲಸ. ಪ್ರಕೃತಿ ಅನ್ನೋದು ಸ್ವತಂತ್ರ ಅಲ್ಲ, ತನ್ನಿಂದ ಸ್ವತಂತ್ರವಾಗಿ ಏನು ಮಾಡಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿ ಕೆಲಸ ಮಾಡ್ಬೇಕು ಅಂದ್ರೆ ಭಗವಂತನ ಶಕ್ತಿನೇ ಬೇಕು ಅದಕ್ಕೆ. ಆದ್ರೆ ಈ ಸ್ಪರ್ಶಗಂಧ ಇಲ್ಲ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಭಗವಂತ ಈ ಮಾಯೆ ಅಂದ್ರೆ ಪ್ರಕೃತಿಯಲ್ಲಿರೋ ಈ ಗುಣಗಳಿಂದ ಪ್ರಭಾವಿತನಾಗೋದಿಲ್ಲ, ಅದರಿಂದ ಅವನು ನಿರ್ಲಿಪ್ತನಾಗಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಭಗವಂತನಿಗೂ ಪ್ರಕೃತಿಗೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ಈ ತತ್ವದ ಅರ್ಥ ಏನಪ್ಪಾ ಅಂದ್ರೆ, ಭಗವಂತನು ಪ್ರಕೃತಿಗೆ ಕಾರಣ, ಭಗವಂತನ ನಿಯಂತ್ರಣ ಮಾಡೋದು ಅವನೇ. ಆದ್ರೆ ಪ್ರಕೃತಿಯಿಂದ ಸಂಪೂರ್ಣ ಬೇರೆ, ಅಂದ್ರೆ ಅಸಂಗತ್ವ, ಅಂದ್ರೆ ಡಿಟ್ಯಾಚ್ಮೆಂಟ್ ಇರುತ್ತೆ. ಯಾವ ತರ ಅಂದ್ರೆ ಅವನು ಪ್ರಕೃತಿಯ ಗುಣಗಳೊಳಗಡೆ ಬರೋದಿಲ್ಲ. ಅವನು ಭಗವಂತ ಗುಣಗಳನ್ನ ನಿಯಂತ್ರಣ ಮಾಡ್ತಾನೆ, ಅದರಿಂದ ದೂರನೇ ಇರ್ತಾನೆ. ಆ ಗುಣಗಳ ಒಳಗಡೆ ಬರೋದಿಲ್ಲ ಅನ್ನೋದಕ್ಕೆ ಅವನಿಗೆ ಡಿಟ್ಯಾಚ್ಮೆಂಟ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಯಾವ ತರ ತಿಳ್ಕೊಬಹುದು ಅಂದ್ರೆ, ಸೂರ್ಯನ ಬೆಳಕು ಕೆಸರಿನ ಮೇಲೆ ಸಹ ಬೀಳ್ಬೋದು, ಆದ್ರೆ ಅದರಿಂದ ಸೂರ್ಯ ಏನು ಕಲುಷಿತ ಆಗ್ತಾನ? ಅದ್ರ ಸೂರ್ಯನ ಬಿಂಬ ಕೆಸರಿನ ಮೇಲೆ ಬಿದ್ರೇನು ಸೂರ್ಯ ಏನು ಕಲುಷಿತ ಆಗಲ್ಲ. ಅದೇ ತರ ಭಗವಂತ ಭೌತಿಕ ಪ್ರಕೃತಿಯನ್ನ ಸ್ಪರ್ಶಿಸಿದ್ರು ಅದ್ರ ಪ್ರಭಾವಕ್ಕೊಳಗಾಗೋದಿಲ್ಲ. ಈಗ ಕೆಸರಿನ ಮೇಲೆ ಬಿದ್ದಿದ್ದು ಸೂರ್ಯನ ಕಿರಣದಿಂದ ಸೂರ್ಯ ಏನಾರು ಅಪವಿತ್ರ ಆಗಿದ್ರೆ ಅವನು ಅದ್ರ ಪ್ರಭಾವಕ್ಕೆ ಒಳಗಾಗ್ತಾನೆ ಅನ್ಬೋದಾಗಿತ್ತು. ಆ ಥರ ಆಗಲ್ವಲ್ಲ, ಅದೇ ಥರ ಭಗವಂತನು ಸ್ಪರ್ಶಿಸಿದ್ರೂ ಅದ್ರ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆನೂ ಕೊಟ್ಟಿದ್ದಾರೆ. ರಾಜನ ಎಷ್ಟೊಂದು ಜನ ಕೈದಿಗಳನ್ನ ನಿಯಂತ್ರಣ ಮಾಡೋಕ್ಕೆ ಕಾರಾಗೃಹದಲ್ಲಿ ಇಟ್ಟಿರ್ಬೋದು, ಅದನ್ನ ನೋಡ್ಕೊಳ್ಳೋನು ಆಗಿರ್ಬೋದು ಅವನು. ಆದ್ರೆ ಅವನೇನು ಬಂದಿ ಅಲ್ವಲ್ಲ, ರಾಜ ಏನು ಬಂದಿ ಅಲ್ವಲ್ಲ, ಕಾರಾಗೃಹದಲ್ಲಿ ಇತ್ತೆ ಅವನು ನೋಡಕ್ ಹೋಗಿರ್ತಾನಷ್ಟೇ, ನಿಯಂತ್ರಣ ಮಾಡ್ತಾ ಇರ್ತಾನಷ್ಟೇ. ಅದೇ ತರ ಭಗವಂತ ಪ್ರಕೃತಿಯನ್ನು ನಿಯಂತ್ರಿಸ್ತಾನೆ, ಆದ್ರೆ ಅದರ ಕಾನೂನುಗಳಿಗೆ ಒಳಪಡೋದಿಲ್ಲ. ಕೈದಿಗಳನ್ನ ನೋಡ್ಕೊಳ್ಳೋನು ಅದ್ರ ಕಾನೂನಿಗೆ ಒಳಪಡಲ್ಲ, ಕೈದಿಗಳಿಗೆ ಮಾತ್ರ ಕಾನೂನು ಇರುತ್ತೆ. ಅದೇ ತರ ಈ ಭಗವಂತನ ಪ್ರಕೃತಿ ಸಂಬಂಧದಲ್ಲಿ ಹೊಂದಿದ್ದಾನೆ, ಆದ್ರೆ ಬಂಧನದಲ್ಲಿ ಇಲ್ಲ ಅನ್ನೋದು ಇದ್ರ ಮುಖ್ಯ ಸಂದೇಶ. ಇಲ್ಲಿ ಹೇಳ್ತಾ ಇರೋದೇನು, ಭಗವಂತ ಪ್ರಕೃತಿಯೊಂದಿಗೆ ಸಂಬಂಧ ಹೊಂದಿದ್ದರೂ ಅದರ ಪ್ರಭಾವದಿಂದ ಮುಕ್ತನಾಗಿದ್ದಾನೆ. ಆದ್ರಿಂದ ಈ ಸಂದೇಶ ಏನ್ ಯಾವಂಗ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸಂಬಂಧ ಹೊಂದಿದ್ದಾನೆ ಆದ್ರೆ ಬಂಧನದಲ್ಲಿ ಇಲ್ಲ ಭಗವಂತ ಅಂತ, ಗುಣಗಳ ಒಳಗಡೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಮತ್ತೆ ಪ್ರಕೃತಿಗಿರುವ ಸಂಬಂಧ ಏನು ಅಂದ್ರೆ ಯೋಗ ಸಂಬಂಧ. ಅಂದ್ರೆ ನಿಯಂತ್ರಣ ಮತ್ತೆ ಮೇಲ್ವಿಚಾರಣೆ ಮಾಡೋದಷ್ಟೇ ಸಂಬಂಧ ಇರುತ್ತೆ. ಆ ನಿಯಂತ್ರಕ ಯಾವತ್ತೂ ಬಂಧಿತನಲ್ಲ. ಅಂದ್ರೆ ಕಾರಾಗೃಹದಲ್ಲಿರೋ ಎಲ್ಲಾ ಕಾಯ್ದೆಗಳು ಬಂಧಿತರಿಗೆ ಅನ್ವಯ ಆಗುತ್ತೆ, ಆದ್ರೆ ನಿಯಂತ್ರಕನಿಗೆ ಅನ್ವಯ ಆಗಲ್ಲ. ಅದೇ ತರ ವಿಷ್ಣು ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾನೆ, ಆದ್ರೆ ಗುಣಗಳಿಗೆ ಒಳಪಡೋದಿಲ್ಲ. ವಿಷ್ಣು ಮತ್ತೆ ಅವನ ವಿಸ್ತಾರಗಳೆಲ್ಲರೂ ಯಾವಾಗ್ಲೂ ಸಹ ಪರಮ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಈ ಭೌತಿಕ ಗುಣಗಳಿಂದ ದೂರನೇ ಇರ್ತಾರೆ. ಇಲ್ಲಿ ಗುಣ ಅಂದ್ರೆ ನಾವು ಬರೀ ಗುಣ ಅಂದ್ರೆ ಇದನ್ನ ಅನ್ಕೋಬಾರ್ದು, ರಜೋಗುಣ ತಮೋಗುಣ ಆ ಗುಣ ಅನ್ಕೋಬಾರ್ದು, ನಿಯಂತ್ರಣ ಮಾಡೋದು ಅಂತ ಇಲ್ಲಿ ಅರ್ಥ ತಗೋಬೇಕಾಗಿರೋದು. ಗುಣ ಅಂದ್ರೆ ನಿಯಂತ್ರಣ ವ್ಯವಸ್ಥೆ. ಅದಕ್ಕೆ ಭಗವಂತ ಈ ಯಾರನ್ನ ಗುಣಗಳನ್ನ ನಿಯಂತ್ರಣ ಮಾಡಕ್ ನೇಮಿಸಿರೋದು ಅಂದ್ರೆ ಬ್ರಹ್ಮ ವಿಷ್ಣು ಶಿವರನ್ನ ನೇಮಕ ಮಾಡಿದ್ರೆ ಈ ಗುಣಗಳನ್ನ ನಿಯಂತ್ರಣ ಮಾಡಕ್ಕೆ. ಇವುಗಳ ಮೇಲೆ ನಿಯಂತ್ರಕ ಯಾರು?
ವಿಷ್ಣು ನಿಯಂತ್ರಣ ಮಾಡ್ತಾನೆ. ಅವ್ರ ಕೆಳಗಡೆ ಮೂರು ಜನನ ನೇಮಿಸಿ ಅವ್ರಿಗೆ ಕೆಲಸ ಕೊಟ್ಟಿದ್ದಾನೆ ಅವ್ರನ್ನ ನಿಯಂತ್ರಣ ಮಾಡಕ್ಕೆ. ಆದ್ರೆ ಅವರಾಗ್ಲಿ ಅಥವಾ ವಿಷ್ಣು ಆಗ್ಲಿ ಆ ಗುಣಗಳಿಗೆ ಒಳಪಡೋದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಹಂಗೆ ಒಳಪಟ್ಟಿದ್ರೆ, ನಾವು ಭಾಗವತನ ಶ್ಲೋಕದಲ್ಲಿ ಹೇಳಿದ್ವಿ, ಅಂದ್ರೆ ಜೀವಿಗಳನ್ನ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಟ್ಟಾಗ ನಮಗೆ ಮಾಯೆ ಅನೇಕ ಬಲೆಗಳನ್ನ ಹೊಡ್ತಾಳೆ. ಅಂದ್ರೆ ಅಲ್ಲಿ ಭಗವಂತನ ಧಾಮ ಅಲ್ಲಿ ಕಾಣಿಸ್ತಾ ಇರುತ್ತೆ, ನಾವು ಅಲ್ಲಿ ಹೋಗ್ಬೇಕು ಅಂತ, ಅಲ್ಲಿಗೆ ಹೋಗ್ಬೇಕು ಅಂತ ಹೋಗ್ತಿದ್ರೆ ನಮ್ಮ ಮುಂದೆ ಅದಕ್ಕಿಂತ ಸುಂದರವಾಗಿರೋ ಯಾವುದೋ ಒಂದು ವಸ್ತು ನಮ್ಮ ಮುಂದೆ ತರ್ಬೋದು. ತಂದು ನಮ್ಗೆ ಆ ಕಡೆ ದೃಷ್ಟಿ ಆ ಕಡೆ ಹೋಗಿ ಮಾಡೋ ಕೆಲಸ ಮಾಯದಾಗಿರುತ್ತೆ. ಯಾಕೆ ಅಂದ್ರೆ ಅವ್ರು ಪರೀಕ್ಷೆ ಮಾಡ್ತಾ ಇರ್ತಾಳೆ ನಮ್ಮನ್ನ, ನಾವಿನ್ನು ತುಂಬಾ ಶುದ್ಧರಾಗಿದ್ದೀವೋ ಇಲ್ವೋ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅನ್ನೋ ಪರೀಕ್ಷೆ ಕೊಡೋದೇ ಅವಳಿಗೆ ಕೊಟ್ಟಿರೋ ಕೆಲಸ ಭಗವಂತ. ಆದ್ರಿಂದ ಆ ಕೆಲಸ ಮಾಡುವಾಗ ಆಕೆ ಲಜ್ಜೆ ಅನುಭವಿಸ್ತಾ ಇರ್ತಾಳೆ. ಅಯ್ಯೋ, ಭಗವಂತನ ಧಾಮಕ್ಕೆ ಹೋಗೋರ್ನ ನಾನು ತಡಿತಾ ಇದ್ದೀನಲ್ಲ, ಅವ್ರಿಗೆ ತೊಂದರೆ ಮಾಡ್ತಾ ಇದ್ದೀನಲ್ಲ ಅಂತ ಅವಳಿಗೆ ಬೇಜಾರಾಗ್ತಾ ಇರುತ್ತಂತೆ. ಆದ್ರೆ ಜೀವಿಗಳನ್ನ ಪರೀಕ್ಷೆ ಮಾಡೋ ಕೆಲಸ ಭಗವಂತ ಅವಳಿಗೆ ಕೊಟ್ಟಿರೋದ್ರಿಂದ ಆ ಕಾರ್ಯ ಅವಳು ಮಾಡ್ತಾ ಇರ್ತಾಳೆ. ಒಂದ್ ವೇಳೆ ಸಂಬಂಧ ಇದ್ದಿದ್ರೆ ಆಕೆ ಈ ತರ ಲಜ್ಜೆ ಅನುಭವಿಸ್ಬೇಕಾಗಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದ್ರಿಂದ ಪ್ರಕೃತಿ ಅನ್ನೋದು ಯಾವತ್ತೂ ಸ್ವತಂತ್ರ ಅಲ್ಲ ಅನ್ನೋದ್ರಿಂದ ಸ್ಪಷ್ಟ ಆಗುತ್ತೆ. ಭಗವಂತನ ದೃಷ್ಟಿಯಿಂದ ಪ್ರಕೃತಿ ಶಕ್ತಿ ಪಡೆಯುತ್ತೆ, ಮತ್ತೆ ಸೃಷ್ಟಿ ಅನ್ನೋದು ಪ್ರಾರಂಭವಾಗುತ್ತೆ. ಈ ದೃಷ್ಟಿಯಿಂದ ಭಗವಂತ ಏನು ಪ್ರಭಾವಿತ ಆಗೋದಿಲ್ಲ, ಅವನು ದೃಷ್ಟಿ ಬೀರೋದ್ರಿಂದ ಪ್ರಕೃತಿಗೆ ಅವನು ಪ್ರಭಾವಿತ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಜಗತ್ತಿನಲ್ಲಿ ನಡೆಯುವ ಎಲ್ಲಾ ಪರಿವರ್ತನೆಗಳು ಸಹ ಭಗವಂತನ ಇಚ್ಛೆಯಿಂದ ಆಗುತ್ತೆ. ಭಗವಂತ ಏನು ಆ ಪ್ರಕೃತಿಯ ಗುಣಗಳಿಂದ ಬದಲಾಗೋದಿಲ್ಲ ಅಥವಾ ಪ್ರಭಾವಿತನಾಗಲ್ಲ. ಅವನು ಸದಾ ಯಾವಾಗಲೂ ಶುದ್ಧ ಮತ್ತೆ ಪರಮನಾಗಿರ್ತಾನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಭಗವಂತ ನಿಯಂತ್ರಕ, ಅವನು ಎಂದಿಗೂ ನಿಯಂತ್ರಿತನಲ್ಲ. ಪ್ರಕೃತಿ ಅನ್ನೋದು ಕಾರ್ಯನಿರ್ವಹಣೆ ಮಾಡುತ್ತೆ, ಆದ್ರೆ ಅದು ಸ್ವತಂತ್ರ ಅಲ್ಲ. ಯಾವಾಗೂ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಭಗವಂತ ಅನ್ನೋನು ಈ ಪ್ರಕೃತಿಯನ್ನ ನಿಯಂತ್ರಿಸಿದ್ರು ಅದ್ರ ಗುಣಗಳಿಂದ ಸಂಪೂರ್ಣವಾಗಿ ಅಸಂಗತನಾಗಿದ್ದಾನೆ, ಅಂದ್ರೆ ಗುಣಗಳ ಒಳಗಡೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. 87. ಏತದ್ವಿಷಾನಮೀಸಸ್ಯ ಪ್ರಕೃತಿಸ್ತೋಪಿ ತದ್ಗುಣೈ ಆಯುಜ್ಯತೆ ತದಾತ್ಮಸ್ಥೈರ್ಯತ ಬುದ್ಧಿಸ್ತದಾಶ್ರಯ. ಅಂಬಿಕಾ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ ರೆಡಿಯಾಗಿ. ಹರೇ ಕೃಷ್ಣ ಮಾತಾಜಿ. ತದೀಶನಂ ಈಶಸ್ಯ ಪ್ರಕೃತಿಸ್ತೋಪಿ ತದ್ಗುಣೈ ನ ಯುಜ್ಯತೆ ತದಾತ್ಮಸ್ಥೈರ್ ಯಥಾ ಬುದ್ಧಿಸ್ತದಾಶ್ರಯ. ಪದಗಳರ್ಥ: ಏತತ್ ಇದು ಆಗಿದೆ, ಈಶನಂ ಐಶ್ವರ್ಯ, ಈಶಸ್ಯ ಪ್ರಭುವಿನ, ಪ್ರಕೃತಿಸ್ಥ ಐಹಿಕ ಜಗತ್ತಿನೊಳಗೆ, ಅಪಿ ಆದರೂ, ತತ್ ಗುಣೈ ಐಹಿಕ ಗುಣಗಳಿಂದ ನ ಯುಜ್ಯತೆ ಎಂದು ಬಾಧಿಸಲ್ಪಡುವುದಿಲ್ಲ, ಸದಾ ಯಾವಾಗಲೂ ಆತ್ಮಸ್ಥೈ ಸ್ವಶಕ್ತಿಯಲ್ಲಿ ಸ್ಥಿತನಾದ, ಯಥಾ ಹಾಗೂ ಬುದ್ಧಿ ತತ್ ಅವನ ಆಶ್ರಯ ಭಕ್ತರು. ಅನುವಾದ: ಇದು ಭಗವಂತನ ಐಶ್ವರ್ಯ. ಐಹಿಕ ಪ್ರಕೃತಿಯೊಳಗೆ ಅವನು ಸ್ಥಿತನಾಗಿದ್ದರೂ ಪ್ರಕೃತಿ ಗುಣಗಳಿಂದ ಅವನು ಎಂದೂ ಬಾಧಿತನಾಗುವುದಿಲ್ಲ. ಹಾಗೆಯೇ ಯಾರು ಅವನಿಗೆ ಶರಣಾಗತರಾಗಿದ್ದಾರೆಯೋ ಮತ್ತು ತಮ್ಮ ಬುದ್ಧಿಯನ್ನು ಅವನಲ್ಲಿ ಸ್ಥಿರಗೊಳಿಸಿದ್ದಾರೆಯೋ ಅವರು ಪ್ರಕೃತಿ ಗುಣಗಳಿಂದ ಪ್ರಭಾವಿತರಾಗುವುದಿಲ್ಲ. ಭಾವಾರ್ಥ: ಇದು ಶ್ರೀ ಮದ್ಭಾಗವತದ ಶ್ಲೋಕ 1.11.38. ಹರೇ ಕೃಷ್ಣ ಮಾತಾಜಿ. ಇದು ಓದಲ್ಲ ಮಾತಾಜಿ, ಧನ್ಯವಾದ. ಈ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತ ಪ್ರಕೃತಿಯೊಳಗಿದ್ರೇನು ಅದರ ಗುಣಗಳಿಂದ ಅವನು ಪ್ರಭಾವಿತನಾಗೋದಿಲ್ಲ. ಹಾಗೆ ಯಾರು ಅವನಿಗೆ ಶರಣಾಗ್ತಾರೋ ಅವನ ಭಕ್ತರು ಸಹ ಈ ಪ್ರಕೃತಿಯ ಗುಣಗಳಿಂದ ದೂರನೇ ಉಳಿತಾರೆ ಅಂತ ಇಲ್ಲಿ ಹೇಳ್ತಾರೆ. ಈ ಭಗವಂತನ ಐಶ್ವರ್ಯ ಅಥವಾ ಅವನ ಮಹಿಮೆ ಹೆಂಗಿರ್ತೀಯಪ್ಪ, ಎಷ್ಟು ದೊಡ್ಡದಿದೆಯಾ ಅಂದ್ರೆ ಅದು ಭಗವಂತನ ಮಹಿಮೆ. ಅವನ ಪ್ರಕೃತಿಯೊಳಗಿದ್ರೇನು ಅದ್ರ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಪ್ರಕೃತಿಯೊಳಗಿನ ಸ್ಥಿತಿ ಹೆಂಗಿರುತ್ತೆ, ಭಗವಂತ ಜಗತ್ತಿನೊಳಗಿರ್ತಾನೆ, ಆದ್ರೆ ಜಗತ್ತಿನಿಗೆ ಪ್ರಭಾವಿತನಾಗೋದಿಲ್ಲ. ಈ ಗುಣಗಳಿಂದ ಅವನು ಅಸಂಗತ್ವನ ಸ್ಥಾಪಿಸ್ಕೊಂಡಿರ್ತಾನೆ. ಯಾವ ಗುಣಗಳಿಂದ? ಸತ್ವ, ರಜಸ್ ಮತ್ತೆ ತಮೋ ಗುಣ, ಇವುಗಳು ಭಗವಂತನ ಮೇಲೆ ಪರಿಣಾಮ ಬೀರೋದಿಲ್ಲ. ಭಗವಂತ ಆಮೇಲೆ ಯಾಕೆ ಪರಿಣಾಮ ಬೀರೋದಿಲ್ಲ? ಅವನು ಆಧ್ಯಾತ್ಮ ಸ್ವರೂಪಿಯಾಗಿರ್ತಾನೆ. ಅವನು ಯಾವಾಗಲೂ ತನ್ನ ಸ್ವರೂಪದಲ್ಲೇ ಸ್ಥಿತನಾಗಿರ್ತಾನೆ, ತನ್ನ ಶಕ್ತಿಯಲ್ಲೇ ನೆಲೆಸಿರ್ತಾನೆ.
ಆದ್ರೆ ಯಾವ ಭಕ್ತರು ಅಂತ ಭಗವಂತನ ಆಶ್ರಯವನ್ನು ಪಡ್ಕೊಂಡಿರ್ತಾರೆ ಅವರು ಸಹ ಯಾವ ಭಕ್ತರು ಅವನಲ್ಲಿ ಬುದ್ಧಿಯನ್ನು ನೆಲೆಗೊಳಿಸಿರ್ತಾರೋ ಅವರು ಸಹ ಈ 3 ಗುಣಗಳಿಂದ ಪ್ರಭಾವಿತರಾಗೋದಿಲ್ಲ. ಭಗವಂತನ ಆಶ್ರಯದಲ್ಲಿ ಇರುವಾಗ ಅವರಿಗೆ ರಕ್ಷಣೆ ಇರುತ್ತೆ, ಅವರ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗಿರೋದ್ರಿಂದ ಮಾಯೆಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಅಂದ್ರೆ ಇಲ್ಲಿ 2 ತತ್ವವನ್ನ ಹೇಳ್ತಾ ಇದ್ದಾರೆ. ಭಗವಂತ ಸದಾ ನಿರ್ಲಿಪ್ತ ಆಗಿರ್ತಾನೆ. ಯಾವ ಭಕ್ತರು ಅವನನ್ನ ಆಶ್ರಯಿಸಿರ್ತಾರೋ ಅವರು ಸಹ ಅದೇ ಭಗವಂತನ ಈ ಗುಣವನ್ನ ಪಡ್ಕೋಬಹುದು, ನಿರ್ಲಿಪ್ತತೆಯನ್ನು ಅವರು ಸಹ ಪಡ್ಕೋತಾರೆ ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ ಹೆಂಗೆ ಕಮಲದ ಎಲೆ ನೀರಿನಲ್ಲಿದ್ರು ಅದು ಒದ್ದೆ ಆಗೋದಿಲ್ವೋ, ಅದೇ ತರ ಭಗವಂತ ಮತ್ತೆ ಭಕ್ತರು ಈ ಭೌತಿಕ ಜಗತ್ತಿನಲ್ಲಿದ್ರು ಅದಕ್ಕೆ ಪ್ರಭಾವಿತರಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನು ಪ್ರಕೃತಿಯಲ್ಲಿ ಇದ್ರು ಅದರ ಗುಣಗಳಿಗೆ ಅವನು ಅಸಂಗ, ಅವನನ್ನು ಆಶ್ರಯಿಸಿದ ಭಕ್ತರು ಸಹ ಅದೇ ಸ್ಥಿತಿಯಲ್ಲಿ ಹೇರ್ತಾರೆ, ಅದೇ ಸ್ಥಿತಿಯಲ್ಲಿ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಒಂದು ಹಾಕ್ತೀವಿ. ಶ್ಲೋಕ 88. ಗೀತಾ ದೇಹ ಪುನಃ ಕಾಯ ಸರ್ವದಾ ಈಶ್ವರ ತತ್ವ ಅಚಿಂತ್ಯ ಶಕ್ತಿ ಹಾಯ. ಚಿತ್ರಮೋಹಿನಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ದಯಾನಿತ ಮಾತಾಜಿ ಓದಿ. ಹರೇ ಕೃಷ್ಣ. ದಯಾನಿತ ಮಾತಾಜಿ. ಯಾರು ಇಲ್ಲ ಅನ್ಸ್ತದೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 88. ಯೇ ಹಿ ಮಾತಾ ಗೀತಾ ಹೇ ಪುನಃ ಕಾರ್ಯಾಂ ಸರ್ವದಾ ಈಶ್ವರ ತತ್ವ ಅಚೇಯ ಶಕ್ತಿ ಹಾಯಾಂ. ಅಚಿಂತ್ಯ ಶಕ್ತಿ ಹಾಯಾಂ. ಹಿ ಮತ್ತ ಈ ರೀತಿಯಲ್ಲಿ ಗೀತಾ ದೇಹ ಭಗವದ್ಗೀತೆಯಲ್ಲಿ ಮತ್ತೆ ಕಾಯ ಹೇಳಲಾಗಿದೆ. ಸರ್ವದಾ ಯಾವಾಗಲೂ ಈಶ್ವರ ಈಶ್ವರ ತತ್ವ ಪರಮ ಸತ್ಯದ ದಿಟವು ಅಚಿಂತ್ಯ ಶಕ್ತಿ ಹಾಯ ಅಚೇತ್ಯವಾದದ್ದು ಅನುವಾದ ಅಚಿಂತ್ಯವಾದದ್ದು. ಹೀಗೆ ಪರಮ ಸತ್ಯನು ಯಾವಾಗಲೂ ಅಚಿಂತ್ಯವಾದ ಶಕ್ತಿಯನ್ನು ಹೊಂದಿದ್ದಾನೆ ಎಂದು ಭಗವದ್ಗೀತೆಯು ಪದೇ ಪದೇ ಹೇಳುತ್ತದೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ ಭಗವಂತ ಅಚಿಂತ್ಯ ಅಂದ್ರೆ ಅವನನ್ನ ಅಚಿಂತ್ಯ ಶಕ್ತಿ ಇದೆ ಅವನಿಗೆ ಅಂತ ಭಗವದ್ಗೀತೆಯಲ್ಲಿ ಪುನಃ ಹೇಳಿದ್ದಾರೆ. ಅವನು ಪರಿಪೂರ್ಣ ಮಾನಸಿಕ ಸಂಪೂರ್ಣವಾಗಿ ಅವನನ್ನು ಗ್ರಹಿಸಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಭಗವಂತನ ಶಕ್ತಿ ಅಚಿಂತ್ಯ. ಈ ಮಾತನ್ನ ಭಗವದ್ಗೀತೆಯಲ್ಲಿ ಪುನಃ ಹೇಳಿದ್ದಾರೆ, ಅನೇಕ ಬಾರಿ ಹೇಳಿದ್ದಾರೆ. ಅಂದ್ರೆ ಭಗವಂತನ ಗುಣ ಹೆಂಗಿರುತ್ತೆ, ಅವನು ಸರ್ವಶಕ್ತಿಮಾನ್, ಸರ್ವಜ್ಞ, ಸರ್ವವ್ಯಾಪಿ, ಅಚಿಂತ್ಯ. ಅಂದ್ರೆ ಮಾನವನ ಬುದ್ಧಿಯಿಂದ ಅವನನ್ನ ಗ್ರಹಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಚಿಂತ್ಯ ಅಂತ ಯಾಕಂತಾರೆ ಅಂದ್ರೆ ಅವನು ಒಂದೇ ಸಮಯದಲ್ಲಿ ಜಗತ್ತಿನ ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಇದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ನಾವು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಇದು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಇದನ್ನ ತಿಳ್ಕೊಬೇಕು ಅಂದ್ರೆ ನಮ್ಗೆ ಶ್ರದ್ಧೆ ಮತ್ತೆ ಶಾಸ್ತ್ರದ ಜ್ಞಾನದಿಂದ ಈ ಅರಿವು ಬರುತ್ತೆ, ಗೊತ್ತಾಗುತ್ತೆ ಭಗವಂತ ಅಚಿಂತ್ಯ ಅನ್ನೋದು. ಅಂದ್ರೆ ಭಗವಂತ ಪ್ರಕೃತಿಯೊಳಗಿದ್ರು ಅದ್ರೊಳಗೆ ಆಗ್ಲಿಲ್ಲ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಓದಿದ್ವಿ. ಪ್ರಕೃತಿಯೊಳಗಿರ್ತಾನೆ ಆದ್ರೆ ಗುಣಗಳಿಂದ ಪ್ರಭಾವಿತನಾಗೋದಿಲ್ಲ. ಇದು ಹೆಂಗ್ ಸಾಧ್ಯ ಆಯ್ತು? ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅವನ ಅಚಿಂತ್ಯ ಶಕ್ತಿಯಿಂದ. ಇದಕ್ಕೆ ಒಂದು ಉದಾಹರಣೆ ನಾವು ಸೂರ್ಯನ ನೋಡ್ತೀವಿ. ಸೂರ್ಯ ಅವನ ಲೋಕದಲ್ಲಿ ಇದ್ದಾನೆ, ಆದ್ರೆ ಅವನ ಬೆಳಕು ಅನ್ನೋದು ಎಲ್ಲಾ ಕಡೆನೂ ಇರುತ್ತೆ. ಇದು ಒಂದು ಅಚಿಂತ್ಯ ಶಕ್ತಿ ಒಂದು ಸಣ್ಣ ಉದಾಹರಣೆ. ಅದೇ ತರ ಭಗವಂತ ಅವನು ಎಲ್ಲೋ ಇರ್ತಾನೆ ಅವನ ಧಾಮದಲ್ಲಿ, ಅದು ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಬುದ್ಧಿಶಕ್ತಿ ಅದನ್ನ ಅರ್ಥ ಮಾಡ್ಕೊಳ್ಳೋವಷ್ಟು ಇರೋದಿಲ್ಲ. ಅದರಿಂದ ಅವನ್ನ ಅಚಿಂತ್ಯ ಅಂತ ಕರೀತಾರೆ. ಆದ್ರೆ ಯಾವಾಗ ನಾವು ಭಗವಂತನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಅವನನ್ನ ಸಂಪೂರ್ಣ ಶರಣಾಗತಿ ಹೊಂದಿ ವಿನಯದಿಂದ ಭಕ್ತಿ ಸೇವೆಯನ್ನು ಮಾಡಿದಾಗ ಮಾತ್ರ ಇದನ್ನ ಅರ್ಥ ಆಗುತ್ತೆ ನಮ್ಗೆ. ಈ ಅಚಿಂತ್ಯ ಶಕ್ತಿ ಉಳ್ಳವನು ಭಗವಂತ ಅಂತ ಇದನ್ನ ಗೀತೆಯಲ್ಲಿ ತುಂಬಾ ಸರಿ ಹೇಳಿದೆ. ಯಾರಿಗಾರು ನೆನಪಿದೆಯಾ? ಯಾವ ಶ್ಲೋಕದಲ್ಲಿ ಹೇಳಿದ್ದಾರೆ ಈ ತರ ಅಂತ?
ನೆನ್ಪಿದ್ರೆ ಹೇಳ್ಬೋದು ಯಾರು. ಹರೇ ಕೃಷ್ಣ ಓದ್ಲಾ ಮಾತಾಜಿ? ಓದಿ ಮಾತಾಜಿ ನೆಕ್ಸ್ಟ್. 89 ಅಲ್ವಾ ಮಾತಾಜಿ? ಎಸ್. ಶ್ಲೋಕ 89. ಮಾತಾಜಿ ಶ್ಲೋಕ ಹೇಳಿ ಮಾತಾಜಿ, ಅದು ಭಗವದ್ಗೀತೆದು. ನೀವೇ ಕೇಳಿದ್ದು ಮಾತಾಜಿ ಹೇಳಿ ಅಂತ, ಯಾರಿಗಾರು ಯಾವ ಶ್ಲೋಕ ನೆನಪಾಗುತ್ತೆ ಹೇಳಿ. ಗೊತ್ತಾಗ್ತಿಲ್ಲ ಮಾತಾಜಿ. ಭಗವದ್ಗೀತೆ 9.5 ನ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಬೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಅಂದ್ರೆ ಆ ಶ್ಲೋಕದಲ್ಲೂ ಇದೇ ಹೇಳ್ತಾರೆ ಭಗವಂತ, ನನ್ನಿಂದ ಸೃಷ್ಟಿಯಾಗಿರೋದು ಎಲ್ಲವೂ ನನ್ನಲ್ಲಿ ಇದೆ, ಇದು ನೋಡು, ಅಚಿಂತ್ಯ ಶಕ್ತಿಯಿಂದ ನೋಡು, ಎಲ್ಲಾ ಜೀವಿಗಳನ್ನು ಪೋಷಿಸೋನು ನಾನೇ, ಎಲ್ಲಾ ಕಡೆ ವ್ಯಾಪಿಸಿರೋನು ನಾನೇ, ಈ ಭೌತಿಕ ಜಗತ್ತಿನ ನನ್ನಲ್ಲಿ ಒಂದು ಭಾಗ ಈ ಭೌತಿಕ ಜಗತ್ತು, ಯಾಕೆಂದ್ರೆ ನಾನೇ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ಅಂತ ಭಗವದ್ಗೀತೆ 9.5 ಹೇಳಿದ್ದಾನೆ. ಮತ್ತೆ 11ನೇ ಅಧ್ಯಾಯದಲ್ಲೂ ಹೇಳಿದ್ದಾನೆ ಅರ್ಜುನನಿಗೆ, ನನ್ನ ಪರಮ ಐಶ್ವರ್ಯ ಪಶ್ಯಮೇ ಯೋಗಮೈಶ್ವರಂ ಅಂತ, ನನ್ನ ಅಚಿಂತ್ಯ ಶಕ್ತಿಯನ್ನು ನೋಡು ಅಂತ ನೇರವಾಗಿನೂ ಅಲ್ಲೂ ಹೇಳಿದ್ದಾನೆ. ಇನ್ನೂ ಎಷ್ಟೊಂದು ಕಡೆ ಇದೆ, ನಾನು 1-2 ಎಕ್ಸಾಂಪಲ್ ಹೇಳಿದ್ದೇನೆ ಮಾತಾಜಿ. ಹರೇ ಕೃಷ್ಣ. ಮುಂದೆ ಅಹಂ ಸರ್ವಸ್ವ ಪ್ರಭು ಅಂತ ಹೇಳಿದಾರೆ ಮಾತಾಜಿ. ಅಹಂ ಸರ್ವಸ್ಯ ಪ್ರಭೋ ಮತ್ತಾ ಪರಸ್ಪರಂ ಕಥಾಯಾತ್ಮ ಚ ಮಾಂ ನಿತ್ಯಂ ತುಷ್ಯತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ ಚಿತ್ರಮೋಹಿನಿ ಮಾತಾಜಿ. ಓದ್ತೀನಿ ಮಾತಾಜಿ. ಸ್ಕ್ರೀನ್ ಹೋಯ್ತು, 1 ನಿಮಿಷ ಮಾತಾಜಿ. ಶ್ಲೋಕ 89. ಅಮಿತ ಜಗತೆ ವಸಿ ಜಗತ್ ಅಮಾತೆ ನಾಮಿ ಜಗತೆ ವಸಿ ನಾಮ ಜಗತೆ. ಅಮಿ ನಾನು, ತಾ ನಿಶ್ಚಯವಾಗಿಯೂ, ಜಗತೆ ಐಹಿಕ ಪ್ರಪಂಚದಲ್ಲಿ ವಸಿ ಇರುತ್ತೇನೆ. ಜಗತ್ ಸಮಸ್ತ ಐಹಿಕ ಸೃಷ್ಟಿ, ಆ ಮಾತು ನನ್ನಲ್ಲಿ, ನಾ ಇಲ್ಲ, ಅಮಿ ನಾನು, ಜಗತೆ ಐಹಿಕ ಪ್ರಪಂಚದಲ್ಲಿ ವಸಿ ಇರುತ್ತೇನೆ, ನಾ ಇಲ್ಲವೇ, ಆಮ ನನ್ನಲ್ಲಿ, ಜಗತೆ ಐಹಿಕ ಪ್ರಪಂಚ. ಅನುವಾದ: ನಾನು ಐಹಿಕ ಪ್ರಪಂಚದಲ್ಲಿದ್ದೇನೆ, ಪ್ರಪಂಚವು ನನ್ನಲ್ಲಿದೆ, ಆದರೆ ಅದೇ ಸಮಯದಲ್ಲಿ ನಾನು ಐಹಿಕ ಪ್ರಪಂಚದಲ್ಲಿ ಇಲ್ಲ, ಅದು ಕೂಡ ನಿಜವಾಗಿ ನನ್ನನ್ನು ಆಶ್ರಯಿಸಿಲ್ಲ. ಭಾವಾರ್ಥ: ಪ್ರಭುವಿನ ಇಚ್ಛೆಯಿಂದ ಶಕ್ತಿ ತುಂಬಿಕೊಳ್ಳದಿದ್ದರೆ ಅಸ್ತಿತ್ವದಲ್ಲಿರುವ ಯಾವುದೂ ಇರುತ್ತಿರಲಿಲ್ಲ. ಆದ್ದರಿಂದ ಅಭಿವ್ಯಕ್ತವಾಗಿರುವ ಸಮಸ್ತ ಸೃಷ್ಟಿಯು ಪ್ರಭುವಿನ ಶಕ್ತಿಯಲ್ಲಿ ಸ್ಥಿತವಾಗಿದೆ. ಆದರೆ ಐಹಿಕ ಸೃಷ್ಟಿಯು ದೇವೋತ್ತಮ ಪರಮ ಪುರುಷನಿಗೆ ಅನುರೂಪವಾಗಿದೆ ಎಂದು ಯಾರೂ ಭಾವಿಸಬಾರದು. ಮೋಡವು ಆಕಾಶದಲ್ಲಿ ಇರಬಹುದು, ಆದರೆ ಮೋಡ ಮತ್ತು ಆಕಾಶ ಒಂದೇ ಎಂದು ಇದರ ಅರ್ಥವಲ್ಲ. ಹಾಗೆಯೇ ಗುಣಾತ್ಮಕವಾಗಿ ಐಹಿಕ ಪ್ರಕೃತಿ ಮತ್ತು ಅದರ ಉತ್ಪನ್ನಗಳು ಪರಮ ಪ್ರಭುವಿಗೆ ಎಂದೂ ಅನುರೂಪವಾಗಲಾರವು. ಐಹಿಕ ಪ್ರಕೃತಿಯ ಮೇಲೆ ಅಥವಾ ಮಾಯೆಯ ಮೇಲೆ ಅಧಿಕಾರ ಚಲಾಯಿಸುವ ಪ್ರವೃತ್ತಿಯು ದೇವೋತ್ತಮ ಪರಮ ಪುರುಷನ ಲಕ್ಷಣವಾಗಲಾರದು. ಅವನು ಐಹಿಕ ಪ್ರಪಂಚಕ್ಕೆ ಇಳಿದು ಬಂದಾಗ ಪ್ರಕೃತಿ ಗುಣಗಳಿಂದ ಅಬಾಧಿತವಾದ ದಿವ್ಯ ಸ್ವಭಾವವನ್ನು ಉಳಿಸಿಕೊಳ್ಳುತ್ತಾನೆ. ಆಧ್ಯಾತ್ಮಿಕ ಮತ್ತು ಐಹಿಕ ಪ್ರಪಂಚಗಳೆರಡರಲ್ಲೂ ಅವನು ಸದಾ ಎಲ್ಲ ಶಕ್ತಿಗಳ ನಿಯಂತ್ರಕನಾಗಿರುತ್ತಾನೆ. ಕಲ್ಮಶರಹಿತವಾದ ಆಧ್ಯಾತ್ಮಿಕ ಪ್ರಕೃತಿಯು ಸದಾ ಅವನೊಳಗೆ ಇರುತ್ತದೆ. ಪ್ರಭುವು ತನ್ನ ಲೀಲೆಗಳ ನಾನಾ ರೂಪಗಳಲ್ಲಿ ಐಹಿಕ ಪ್ರಪಂಚದಲ್ಲಿ ಆವಿರ್ಭವಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. 2 ಲೈನ್ ಇದೆ, ಓದಿ ಮಾತಾಜಿ. ಇನ್ನೂ ಇದೆಯಾ? ಓಕೆ. ಆವಿರ್ಭವಿಸುತ್ತಾನೆ ಮತ್ತು ಅಂತರ್ಧಾನನಾಗುತ್ತಾನೆ. ನೋಡ್ತಾ ಇದ್ದೀನಿ ಮಾತಾಜಿ. ಆವಿರ್ಭವಿಸುತ್ತಾನೆ ಮತ್ತು ಅಂತರ್ಧಾನನಾಗುತ್ತಾನೆ, ಆದರೂ ಅವನು ಎಲ್ಲ ಬ್ರಹ್ಮಾಂಡಗಳ ಸೃಷ್ಟಿಗಳ ಮೂಲನಾಗಿದ್ದಾನೆ. ಆಯ್ತು ಮಾತಾಜಿ. ಐಹಿಕ ಸೃಷ್ಟಿಯು ಪರಮ ಪ್ರಭುವಿಲ್ಲದೆ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿರಲಾರದು. ಆದರೆ ದೇವೋತ್ತಮ ಪರಮ ಪುರುಷನಾದ ಪ್ರಭು ವಿಷ್ಣುವು ಐಹಿಕ ಪ್ರಕೃತಿಯೊಡನೆ ಸಂಪರ್ಕವಿಟ್ಟುಕೊಂಡಿದ್ದರೂ ಪ್ರಕೃತಿಯ ಪ್ರಭಾವಕ್ಕೆ
ಅಡಿಯಾಳಾಗಲಾರ. ಅವನ ಮೂಲ ರೂಪವಾದ ಶಾಶ್ವತ ಆನಂದ ಮತ್ತು ಜ್ಞಾನಗಳು ಐಹಿಕ ಪ್ರಕೃತಿ ತ್ರಿಗುಣಗಳಿಗೆ ಎಂದೂ ಅಡಿಯಾಳಾಗಲಾರವು. ಇದು ಪರಮಪ್ರಭುವಿನ ಅಚಿಂತ್ಯ ಶಕ್ತಿಗಳ ಒಂದು ವಿಶಿಷ್ಟ ಲಕ್ಷಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಅಂದ್ರೆ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಈ ಜಗತ್ತಿನೊಳಗೆ ಇದ್ದೇನೆ, ಜಗತ್ತು ನನ್ನೊಳಗಿದೆ, ಆದ್ರೆ ನಾನು ನಿಜವಾಗಿ ಜಗತ್ತಿನಲ್ಲೂ ಇಲ್ಲ, ಜಗತ್ತು ನನ್ನೊಳಗೂ ಇಲ್ಲ. ಅಂದ್ರೆ ಎರಡು ವಿರುದ್ಧವಾದ ಸತ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳ್ತಾರೆ, ಜಗತ್ತು ಭಗವಂತನಲ್ಲಿದೆ, ಜಗತ್ತು ಭಗವಂತನಲ್ಲಿ ಇಲ್ಲ. ಇದು ವಿರೋಧ ಅಲ್ಲ, ಇದು ವಿರೋಧ ಅಂತ ನಮಗೆ ಅನ್ಸುತ್ತೆ ಈ ವಾಕ್ಯಗಳನ್ನು ನೋಡಿದಾಗ. ಆದ್ರೆ ಇದು ಭಗವಂತನ ಅಚಿಂತ್ಯ ತತ್ವ, ಇದು ಭಗವಂತನ ಸರ್ವವ್ಯಾಪಿತ್ವವನ್ನು ತೋರಿಸುತ್ತೆ. ಭಗವಂತ ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲೆಡೆ ಇದ್ದಾನೆ, ಎಲ್ಲವೂ ಅವನ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಎಲ್ಲಾ ಕಡೆ, ಉದಾಹರಣೆ ಕೃಷ್ಣ ಎಲ್ಲಾ ಕಡೆನೂ ಇದ್ದಾನೆ ಅಂತ ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ. ಆದ್ರೆ ಇದು ಅವನು ಎಲ್ಲಾ ಕಡೆ ಇರೋದು ಅವನ ಸರ್ವವ್ಯಾಪಿತ್ವವನ್ನು ಇಲ್ಲಿ ತೋರಿಸ್ತಾ ಇದೆ. ಮತ್ತೆ ಅವನು ಹೆಂಗಿರ್ತಾನೆ, ಅವನ ಜಗತ್ತಿಗೆ ಒಳಗಡೆ ಇದ್ರೇನು ಜಗತ್ತಿನ ಮಿತಿಗಳಿಗೆ ಅವನು ಒಳಪಡೋದಿಲ್ಲ. ಅಂದ್ರೆ ಜಗತ್ತಿನಲ್ಲಿ ಅನ್ವಯಿಸುವಂತ ಕಾನೂನುಗಳು ಏನೇನಿರುತ್ತೆ, ಅದು ನಮ್ಗೆ ಇಲ್ಲಿ ಗುಣಗಳ ಪ್ರಭಾವ ಹೆಂಗಿರುತ್ತೆ, ಅದಕ್ಕೆ ಅವನು ಒಳಪಡೋದಿಲ್ಲ. ಇದನ್ನೇ ಅಚಿಂತ್ಯ ಭೇದ ಅಭೇದ ತತ್ವ. ಭೇದ ಅಂದ್ರೆ ಭಗವಂತ ಮತ್ತೆ ಜಗತ್ತು, ಜಗತ್ತು ಎರಡು ಒಂದೇ ಅನ್ನೋದು ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅಭೇದ ಅಂದ್ರೆ ಭಗವಂತನ ಶಕ್ತಿಯ ಒಂದು ಭಾಗ ಈ ಪ್ರಪಂಚ. ಅಂದ್ರೆ ಈ ಎರಡೂ ಸತ್ಯ ಒಂದೇ ಈ ಎರಡೂ ಸಹ ಸತ್ಯ. ಜಗತ್ತು ಅನ್ನೋದು ಭಗವಂತನಿಗೆ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಜಗತ್ತು ಭಗವಂತನ ಒಂದು ಶಕ್ತಿ. ಇದನ್ನ ಈ ತರ ಅರ್ಥ ಮಾಡ್ಕೋಬೇಕು ಅಂತ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಶ್ರದ್ಧೆ, ಶಾಸ್ತ್ರಜ್ಞಾನದ ಮೂಲಕ ಮಾತ್ರ ನಾವು ಇದನ್ನ ಗ್ರಹಿಸಕ್ಕೆ ಸಾಧ್ಯ ಆಗುತ್ತೆ. ಯಾವ ತರ ಅಂದ್ರೆ ವಿದ್ಯುತ್ ಎಲ್ಲಾ ಸಾಧನದಲ್ಲೂ ಇರುತ್ತೆ, ಆದ್ರೆ ವಿದ್ಯುತ್ ಅನ್ನೋದೇ ಸ್ವತಃ ಅದು ಬಂಧಿತವಾಗಿರಲ್ಲ. ವಿದ್ಯುತ್ ಬಂಧಿತ ಮಾಡಕ್ ಆಗಂಗಿಲ್ಲ, ಎಲ್ಲಾ ಸಾಧನದಲ್ಲೂ ವಿದ್ಯುತ್ ಇರುತ್ತೆ. ಅಂದ್ರೆ ಈಗ ಹಿಂದಿನ 86, 87, 88ರಲ್ಲಿ ಏನೇನ್ ತಿಳ್ಕೊಂಡ್ವಿ ಅಂದ್ರೆ, ಭಗವಂತ ಪ್ರಕೃತಿಯಿಂದ ಅಸಂಗ, ಅಂದ್ರೆ ಅವನು ಅದ್ರ ಸಂಘದಲ್ಲಿ ಇದ್ರು ಸಂಘದಲ್ಲಿ ಇರಲ್ಲ ಅವನು, ಯಾಕೆಂದ್ರೆ ಗುಣಗಳಿಗೆ ಪ್ರಭಾವಕ್ಕೊಳಗಾಗೋದಿಲ್ಲ. ಭಕ್ತರು ಸಹ ಅವನಿಗೆ ಶರಣಾದ್ರೆ ಅವರು ಸಹ ಈ ತರ ಗುಣಗಳ ಪ್ರಭಾವವನ್ನ ಮೀರಬಹುದು ಅಂತ ತಿಳ್ಕೊಂಡ್ವಿ. ಮತ್ತೆ ಇದರಲ್ಲಿ ಅಚಿಂತ್ಯ ಶಕ್ತಿಯನ್ನು ತಿಳ್ಕೊಂಡ್ವಿ. ಭಗವಂತನ ಶಕ್ತಿ ಅಚಿಂತ್ಯ ಶಕ್ತಿ, ಅವನ ಶಕ್ತಿ ಅಷ್ಟೊಂದು ಜಾಸ್ತಿ ಇರುತ್ತೆ. ಇಲ್ಲಿ ಭಗವಂತ ಈ ಜಗತ್ತಿನಲ್ಲಿ ಇದ್ರೇನು ಅದಕ್ಕಿಂತ ಮೇಲಿರೋವನು. ಇದನ್ನ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಕರೀತಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ರೆ, ಭಗವಂತ ಜಗತ್ತಿನಲ್ಲಿ ನಡೆಯೋದೆಲ್ಲನೂ ಸಹ ಭಗವಂತನ ಇಚ್ಛೆ ಅಂತ ನಡೆಯುತ್ತೆ. ಅವನ ಶಕ್ತಿಯಿಂದ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಜಗತ್ತು ಭಗವಂತನ ಶಕ್ತಿ, ಆದ್ರೆ ಅದೇ ಭಗವಂತ ಅಲ್ಲ. ಭಗವಂತ ಇದು ಹೌದು, ಈ ಜಗತ್ತನ್ನೋದು ಭಗವಂತನ ಒಂದು ಶಕ್ತಿ, ಇದೇ ಭಗವಂತ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ಸೃಷ್ಟಿ ಅನ್ನೋದು ಭಗವಂತನ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ರೆ, ಮೋಡ ಆಕಾಶದಲ್ಲಿ ಇರುತ್ತೆ, ಆದ್ರೆ ಮೋಡನೇ ಆಕಾಶ ಅಲ್ಲ, ಪೂರ್ತಿ ಮೋಡನೇ ಆಕಾಶ ಅಲ್ಲ. ಆದ್ರೆ ನಮಗೆ ದೂರದಿಂದ ನೋಡುವಾಗ ನಮ್ಗೇನು ಮೋಡ ಆಕಾಶ ಎಲ್ಲ ಒಂದೇ ಅಂತ ಅನ್ನಿಸ್ಬೋದು. ಅದೇ ಯಾವ ತರ ಜಗತ್ತು ಭಗವಂತನ ಶಕ್ತಿಯಿಂದ ಆಗುತ್ತೆ ಅಂತ, ಜಗತ್ತು ಭಗವಂತ ಒಂದೇ ಅಂತ ನಾವು ಹೆಂಗ್ ಹೇಳಕ್ಕಾಗಲ್ವೋ, ಹಂಗೆ ಮೋಡ ಅನ್ನೋದೇ ಆಕಾಶ ಅಲ್ಲ. ಆಕಾಶಕ್ಕೆ ಅದೇ ರೀತಿ ಭಿನ್ನ ಸ್ವರೂಪನೂ ಇರುತ್ತೆ. ಈ ಮೋಡ ಅನ್ನೋದು ಅದು ಒಂದು ಭಾಗ ಆಗಿರುತ್ತೆ ಅಷ್ಟೇ. ಆತರ ಪ್ರಕೃತಿ ಮತ್ತು ಭಗವಂತ ಎರಡು ಭಿನ್ನ. ಅಂದ್ರೆ ಭೌತಿಕ ಪ್ರಕೃತಿ ಅವನ ಉತ್ಪನ್ನ, ಅದು ಭಗವಂತನ ಒಂದು ಅಂಶ ಮಾತ್ರ ಈ ಭೌತಿಕ ಪ್ರಕೃತಿ. ಮತ್ತೆ ಭಗವಂತ ಎಲ್ಲಾ ಜೀವಿಗಳಲ್ಲೂ ಎಲ್ಲಾ ಜೀವಿಗಳನ್ನು ನಿಯಂತ್ರಿಸ್ತಾನೆ. ಇದು ಮಾಯೆಯ ಮೂಲಕ ಅವನ್ನ ನಿಯಂತ್ರಣ ಮಾಡ್ತಾನೆ, ಆದ್ರೆ ಅವನು ಹೆಂಗೂ ಯಾವತ್ತೂ ಆ ಮಾಯೆಗೆ ಒಳಪಡೋದಿಲ್ಲ. ಮತ್ತೆ ಅವನ ಅಸಂಗ ತತ್ವ, ಅಂದ್ರೆ ಭಗವಂತ ಜಗತ್ತಿಗೆ ಬರ್ತಾನೆ, ಈ ಜಗತ್ತಿಗೆ ಬಂದು ಜಗತ್ತಿನಲ್ಲಿ ಇರೋ ಯಾವುದೇ ಗುಣ ಪ್ರಭಾವಕ್ಕೆ ಅವನು ಒಳಗಾಗೋದಿಲ್ಲ. ಅವನ ದಿವ್ಯ ಸ್ವಭಾವನ ಈ ಜಗತ್ತಿಗೆ ಬಂದ್ರೂ ಕಳ್ಕೊಳ್ಳೋದಿಲ್ಲ. ಅವನ ಗುಣಗಳು ಯಾವತ್ತೂ ಈ ಜಗತ್ತಿಗೆ ಬಂದಾಗೂ ಸಹ ಕಲುಷಿತ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಭಗವಂತ ಈ ಆಧ್ಯಾತ್ಮಿಕ ಲೋಕ ಭೌತಿಕ ಲೋಕ ಎರಡರ ನಿಯಂತ್ರಕನು ಭಗವಂತನೇ. ಆದ್ರೆ ಅವನ ಸ್ವರೂಪ ಸಚ್ಚಿದಾನಂದ ರೂಪ ಯಾವಾಗ್ಲೂ ಅದು ಶುದ್ಧವಾಗೇ ಇರುತ್ತೆ. ಅವನು ಯಾವುದೇ ಲೀಲೆ ಮಾಡಕ್ಕೆ ಅವನಿಗೆ ಇಚ್ಛೆ ಬಂದಾಗ ಆವಿರ್ಭವಿಸ್ತಾನೆ, ಅವನಿಗೆ ಇಚ್ಛೆ ಬಂದಾಗ ಅಂತರ್ಧಾನ ಆಗ್ತಾನೆ. ಇದು ಲೀಲೆಗಳಿಗೆ ಮಾತ್ರ. ಆದ್ರೆ ನಾವು ಬರೋದು ನಮ್ಮ ಬಾಧ್ಯತೆ, ಅಂದ್ರೆ ಹಿಂದೆ ಏನೋ ಮಾಡಿರ್ತೀವಿ, ಕೆಟ್ಟದೋ ಒಳ್ಳೆದೋ ಕರ್ಮ, ಅದನ್ನ ತೀರಿಸಿ ಮತ್ತೆ ಅವುಗಳನ್ನ ಮಾಡ್ಕೊಂಡು ನಾವು ಭಗವದ್ಧಾಮಕ್ಕೆ ಹೋಗೋವರೆಗೂ ಬರ್ತಾನೆ ಇರ್ಬೇಕಲ್ಲ. ಆ ಬಾಧ್ಯತೆ ಇರೋದ್ರಿಂದ ನಾವು ಬರ್ತೀವಿ. ಆದ್ರೆ ಭಗವಂತನಿಗೆ ಆ ಬಾಧ್ಯತೆ ಇರಲ್ಲ. ಅವ್ನು ಬರೋದು ಹೋಗೋದು ಎಲ್ಲ ಅವನ ಇಚ್ಛೆ ತರನೇ ಆಗಿರುತ್ತೆ. ಜಗತ್ತು ಭಗವಂತ ಇಲ್ಲ ಅಂದ್ರೆ ಜಗತ್ತು ಇರಕ್ ಸಾಧ್ಯ ಇಲ್ಲ. ಸೃಷ್ಟಿ ಅನ್ನೋದು ಭಗವಂತನ ಮೇಲೆ ಅವಲಂಬಿತ ಆಗಿರುತ್ತೆ.
ಅವನಿಲ್ಲದೆ ಈ ಜಗತ್ತು ಅನ್ನೋದು ಅಸ್ತಿತ್ವದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ಭಗವಂತ ಪ್ರಕೃತಿಯೊಂದಿಗೆ ಸಂಬಂಧ ಹೊಂದಿದ್ರು ಪ್ರಕೃತಿಗೆ ಅಧೀನನಾಗೋದಿಲ್ಲ. ಇದು ಅವನ ಅಚಿಂತ್ಯ ಶಕ್ತಿಯ ಒಂದು ಭಾಗ. ಸಂಬಂಧ ಹೊಂದಿದ್ದಾನೆ ಆದ್ರೆ ಪ್ರಭಾವಿತ ಆಗಲ್ಲ. ಇದು ಅಚಿಂತ್ಯ ಶಕ್ತಿಯ ಒಂದು ಲಕ್ಷಣ. ಒಟ್ಟಿನಲ್ಲಿ ಇದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ರು, ಜಗತ್ತು ಭಗವಂತನ ಶಕ್ತಿಯ ಮೇಲೆ ಅವಲಂಬಿತವಾಗಿದ್ದರೂ ಭಗವಂತನು ಸದಾ ಅದರ ಮೇಲಿರುವ ಅಸಂಗ ನಿಯಂತ್ರಕನು. ಇದು ಅವನ ಅಚಿಂತ್ಯ ಶಕ್ತಿಯ ಒಂದು ಲಕ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡಿ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ. ಧನ್ಯವಾದ ಮಾತಾಜಿ, ನನಗೊಂದು ಅವಕಾಶ ನೆಕ್ಸ್ಟ್ ಸಿಗ್ತದೆ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ನಾನು ಹೇಳಿದ್ ಎಷ್ಟು ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ನಾನು ನನ್ನ ಕೈಲಾದ ಮಟ್ಟಿಗೆ ಹೇಳಿದ್ದೀನಿ ಮಾತಾಜಿ. ಧನ್ಯವಾದಗಳು ತುಂಬಾ ಮಾತಾಜಿ. ಚೆನ್ನಾಗಿ ಹರಿಕಮಲ ಮಾತಾಜಿ ತುಂಬಾ ಚೆನ್ನಾಗಿ ಮಾತಾಜಿ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ರಿ. ಹರಿಬೋಲ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರಿಬೋಲ್. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ನಿಜವಾಗಿ ಇದು ಓದುವ ತರಗತಿ ಆದ್ರೂ ಕೂಡ ನೀವು ವಿವರಿಸಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಮಾತಾಜಿ ಸುಮ್ನೆ ಓದ್ತಾ ಹೋದ್ರೆ ಏನೂ ನೆನ್ಪಿರಲ್ಲ ಮಾತಾಜಿ. ಹಾಗಾಗಿ ನಾನು ಸ್ವಲ್ಪ ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ ಮಾತಾಜಿ. ಇಲ್ಲ ಮಾತಾಜಿ, ಎಕ್ಸ್ಪ್ಲೇನ್ ಮಾಡಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮಾತಾಜಿ.